सुरन्नीतं येन तस्मै श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति सपदान्तिकं वन्देऽहं श्रीगुरो श्रीयुतपदगमनं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्री विशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमो नमः तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंदा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे। ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಅಂದ್ರೆ ಈ ಜ್ಞಾನ ಅಂತ ಹೇಳೋ ವಿಜ್ಞಾನವನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ಕೊಡ್ತಾ ಇದ್ದಾನೆ. ಭಗವದ್ ಜ್ಞಾನ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಅಂದ್ರೆ ಭಗವಂತನ ಬಗ್ಗೆ ಹೇಳ್ತಾನೆ, ಅವನ ವಿಭಿನ್ನ ಶಕ್ತಿಗಳ ಬಗ್ಗೆ ವಿಸ್ತಾರವಾಗಿ ಇಲ್ಲಿ ಹೇಳ್ತಾನೆ. ಇಲ್ಲೇ ತನಕ ನಾವಂದ್ರೆ 6ನೇ ಅಧ್ಯಾಯದ ತನಕ ನಾವು ಕರ್ಮಯೋಗ, ಜ್ಞಾನ ಯೋಗ, ನಿನ್ನೆ ನೋಡಿದ ಅಷ್ಟಾಂಗ ಯೋಗ, ಇದರ ಬಗ್ಗೆ ಎಲ್ಲ ಕಲ್ತಿದ್ದೇವೆ. ಇದಕ್ಕಿಂತ ಎಲ್ಲ ಮಿಗಿಲಾದದ್ದು ಭಕ್ತಿ ಯೋಗ ಅಂತ ಹೇಳಿ ನಿನ್ನೆ ಕೃಷ್ಣ ಹೇಳಿದ್ದಾನೆ. ಭಕ್ತಿ ಯೋಗದ ಮೂಲಕ ನಾವು ಕೃಷ್ಣನೊಂದಿಗೆ ಸಂಪರ್ಕ ಹೊಂದಬೇಕು. ಆ ರೀತಿಯ ಸಂಪರ್ಕದಲ್ಲಿ ನಾವು ಕೃಷ್ಣನಿಗೆ ಪೂರ್ತಿ ಶರಣಾಗತರಾಗ್ಲಿಕ್ಕೆ ಸಾಧ್ಯ. ಭಕ್ತಿ ಯೋಗದಲ್ಲಿ ಮಾತ್ರ ನಮಗೆ ಕೃಷ್ಣನಿಗೆ ಶರಣಾಗತಿ ಆಗ್ಲಿಕ್ಕೆ ಸುಲಭ ಮಾರ್ಗ. ಬೇರೆ ಯಾವುದೇ ಮಾರ್ಗಗಳು ಅಂದ್ರೆ ಯೋಗದ ಬಗ್ಗೆ ಹೇಳಿದಲ್ಲ, ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗದಂತಹ ಒಂದು ಉಗ್ರ ಕರ್ಮವನ್ನು ಮಾಡಿ ಕೂಡ ಅದರ ಶಿಖರವನ್ನು ಅಂದ್ರೆ ಅದರ ಗುರಿಯನ್ನು ತಲುಪಲಿಕ್ಕೆ ಆಗದಿದ್ರೆ ಅದು ಪ್ರಯೋಜನ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆದ್ರಿಂದ ಭಕ್ತಿ ಯೋಗವೇ ಮುಖ್ಯ. ಭಕ್ತಿ ಯೋಗದಲ್ಲಿ ನಾವು ಕೃಷ್ಣನೊಂದಿಗೆ ಜೋಡಣೆ ಹೊಂದ್ಬೋದು. ಭಕ್ತಿ ಯೋಗ ಅಂದ್ರೆ ಸಂಪರ್ಕ ಹೊಂದಬಹುದು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಈಗ ನಾವು ಹಿಮಾಲಯವನ್ನು ಅತ್ಯುನ್ನತ ಪರ್ವತ ಶ್ರೇಣಿ ಅಂತ ಹೇಳ್ತೇವೆ. ಅದರಲ್ಲಿ ಮೌಂಟ್ ಎವರೆಸ್ಟ್ ಎತ್ತರದ ಶಿಖರ ಅಲ್ವಾ? ಅದೇ ರೀತಿ ಈ ಬೇರೆಲ್ಲಾ ಯೋಗಗಳು ಅಂದ್ರೆ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಎಲ್ಲ ಪರ್ವತ ಶಿಖರಗಳೇ. ಆದ್ರೆ ಅದರಲ್ಲಿ ಕೂಡ ಎತ್ತರವಾದಂಥದ್ದು ಭಕ್ತಿ ಯೋಗ. ಅದಕ್ಕಿಂತ ಉತ್ತಮವಾದದ್ದು ಇನ್ಯಾವುದೂ ಇಲ್ಲ. ಅದರ ಮೂಲಕ ನೀನು ಕೃಷ್ಣನೊಂದಿಗೆ ನಿರಂತರವಾದ ಸಂಪರ್ಕದಲ್ಲಿರಬಹುದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಭಕ್ತಿ ಮಾರ್ಗದಲ್ಲಿ ನಾವು ಹರಿನಾಮ ಮಾತ್ರದಿಂದಲೇ ಭಗವಂತನೊಂದಿಗೆ ಸಂಪರ್ಕ ಸಾಧಿಸಬಹುದು. ಬೇರೆ ಯಾವುದೇ ದೈಹಿಕ ಶ್ರಮಗಳು ಅದಕ್ಕೆ ಅಗತ್ಯ ಇಲ್ಲ. ಈ ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಯಾವುದೇ ಎಕ್ಸರ್ಸೈಸ್ ಅಂದ್ರೆ ದೈಹಿಕವಾದಂತಹ ಯಾವುದೇ ಕಷ್ಟ ಮಾರ್ಗಗಳು ನಾವು ಅನುಸರಿಸಬೇಕಾಗಿಲ್ಲ. ಅತಿ ಸುಲಭವಾದ ಮಾರ್ಗ ಭಕ್ತಿ ಮಾರ್ಗ. ಆದ್ರೆ ನಮಗೆ ಅದರಲ್ಲಿ ಜ್ಞಾನ ಬೇಕು. ಜ್ಞಾನ ಅಂದ್ರೆ ಕೃಷ್ಣ ಯಾರು ಅಂತ ಹೇಳೋ ಒಂದು ಜ್ಞಾನ ಬೇಕು. ಆ ಜ್ಞಾನದ ಮೂಲಕ ನೇರವಾಗಿ ನಾವು ಕೃಷ್ಣನೊಂದಿಗೆ ಸಂಪರ್ಕ ಸಾಧಿಸಬಹುದು. ಇದು ಯಾರು ಹೇಳಿದ್ದಾರೆ? ಇದರಲ್ಲಿ ಮೊದಲೇ ಇದರ ಮೂಲಕ ಅನುಭವದಿಂದ ನಮಗೆ ಅನುಭವ ಪಡೆದಂತಹ ಆಚಾರ್ಯರು ನಮಗೆ ಇದನ್ನು ಕೊಟ್ಟಿದ್ದಾರೆ. ಅರ್ಜುನ ಹೇಳ್ತಾನೆ, ಮನಸ್ಸು ತುಂಬಾ ಹಠಮಾರಿ, ಮನಸ್ಸನ್ನು ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ತುಂಬಾ ಬಲವಾದದ್ದು, ಪ್ರಕ್ಷುಬ್ಧವಾದದ್ದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಉಪಾಯದಿಂದ, ವೈರಾಗ್ಯದಿಂದ, ಅಭ್ಯಾಸದಿಂದ ನೀನು ಅದನ್ನು ನಿನ್ನ ಹಿಡಿತಕ್ಕೆ ತಂದಿಟ್ಕೊಳ್ಬಹುದು ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ.
ದಾಸರು ಕೂಡ ಹೇಳಿದ್ದಾರೆ, ಉಪಾಯದಿಂದಲೇ ನೆನೆ ಮನೆವಿ ಅಂತ. ಹರಿಯನ್ನು ಉಪಾಯದಿಂದ ನೆನೆಬೇಕಂತೆ. ಈಗ ಭಜಗೋವಿಂದಂ ಶಂಕರಾಚಾರ್ಯರು ಹಾಡಿದಂತಹ ಭಜಗೋವಿಂದಂ ಎಲ್ಲರಿಗೂ ಗೊತ್ತುಂಟು. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತಿ. ಅಂದ್ರೆ ಮೂಢ ಮನುಷ್ಯ, ಮೂರ್ಖ ಮನುಷ್ಯ ಗೋವಿಂದ ಗೋವಿಂದ ಅಂತ ಹೇಳು ಅಂತ ಅವ್ರು ಹೇಳ್ತಾರೆ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತಿ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಿಣ್ಯೀಕರಣೆ. ಅಂದ್ರೆ ಯಾವ ರೀತಿಯ ಯೋಗಾಭ್ಯಾಸಗಳು ಅಂದ್ರೆ ಇಲ್ಲಿ ಅವರು ದುಃಖಿಣ್ಯೀಕರಣೆ ಅಂತ ಹೇಳಿದ್ರೆ ವ್ಯಾಕರಣದ ಬಗ್ಗೆ ಹೇಳ್ತಾರೆ. ಸಂಸ್ಕೃತ ವ್ಯಾಕರಣದ ಬಗ್ಗೆ ಒಂದು ಹೇಳ್ತಾರೆ, ಒಂದು ಉದಾಹರಣೆ ಅಷ್ಟೇ. ಅದು ನೀನು ಕಲ್ತದ್ದು ಯಾವುದು ನಿನಗೆ ಯೂಸ್ ಆಗುವುದಿಲ್ಲ. ನಿನ್ನ ಕೊನೆ ಕಾಲದಲ್ಲಿ ನಿನಗೆ ಸಹಾಯಕ ಬರುವುದು ಕೃಷ್ಣ ನಾಮ ಮಾತ್ರ ಅಂತ ಹೇಳೋದಲ್ಲಿ, ಗೋವಿಂದ ನಾಮ ಮಾತ್ರ ನಿನಗೆ ಉಪಯೋಗಕ್ಕೆ ಬರುವಂತದ್ದು, ಅದು ಮಾತ್ರ ನಿನ್ನನ್ನು ಕೃಷ್ಣನಲ್ಲಿ ಕೊಂಡೋಗುವಂತದ್ದು ಅಂತ ಹೇಳ್ತಾರೆ. ನಾವು ನೋಡ್ಬೋದು ಈಗ ತುಂಬಾ ಫೇಮಸ್ ಆಗಿದೆ ಸಂಸ್ಕೃತ ಕಲಿಯುವುದು ಅಂತ. ಸಂಸ್ಕೃತ ಕಲಿಬೇಕು. ಯಾಕೆ ಕಲಿಬೇಕು? ಹಿಂದಿನ ವೇದಗಳು ಅಥವಾ ಶಾಸ್ತ್ರಗಳು ಎಲ್ಲ ಸಂಸ್ಕೃತ ಭಾಷೆಯಲ್ಲಿ, ದೇವಭಾಷೆ, ಸಂಸ್ಕೃತಕ್ಕೆ ದೇವಭಾಷೆ ಅಂತ ಹೆಸರು, ಅದರಲ್ಲಿ ಇತ್ತು. ಆ ಸಂಸ್ಕೃತವನ್ನು ಕಲಿತು ಅದರ ಮೂಲಕ ಅವರು ಆ ವೇದಾಧ್ಯಯನಗಳನ್ನು ಅಥವಾ ಶಾಸ್ತ್ರಾಭ್ಯಾಸಗಳನ್ನು ಮಾಡಬೇಕಿತ್ತು. ಅದಕ್ಕೆ ಸಂಸ್ಕೃತ ಅಗತ್ಯ ಇತ್ತು. ಆದ್ರೆ ಈಗೇನಾಗಿದೆ ಅಂತ ಹೇಳಿದ್ರೆ ಸಂಸ್ಕೃತವನ್ನು ಕಲಿತಾರೆ, ಆದ್ರೆ ವೇದಾಧ್ಯಯನವನ್ನು ಮಾಡೋದಿಲ್ಲ. ಬರೀ ಸಂಸ್ಕೃತ ಕಲ್ತ್ರೆ ಏನ್ ಪ್ರಯೋಜನ ಇಲ್ಲ. ಸಂಸ್ಕೃತ ಎಲ್ಲಾ ಭಾಷೆಗಳ ಹಾಗೆ ಒಂದು ಭಾಷೆ, ಇಂಗ್ಲಿಷ್, ಕನ್ನಡ, ಹಿಂದಿ ಎಲ್ಲಾ ಭಾಷೆಗಳನ್ನು ನೀವು ಉನ್ನತ ಅಭ್ಯಾಸ ಮಾಡಬಹುದು, ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಹುದು. ಅದೇ ರೀತಿ ಸಂಸ್ಕೃತ ಕೂಡ ಬರೀ ಎಕ್ಸ್ಪರ್ಟ್ ಆದ್ರೆ ಬರೋ ಪ್ರಯೋಜನ ಇಲ್ಲ. ಅದರಲ್ಲಿ ಬರೆದಂತಹ ನೀವು ಶಾಸ್ತ್ರಗಳನ್ನು ಓದಿದ್ರೆ ಮಾತ್ರ ನಿಮಗೆ ಸಂಸ್ಕೃತದ ಪ್ರಯೋಜನ. ನಾನೊಂದು ಉದಾಹರಣೆ ಮಾತ್ರ ಹೇಳಿದ್ದು ಅದೇ ರೀತಿ. ಅಂದ್ರೆ ಈ ಭಜಗೋವಿಂದಂ ಹೇಳೋ ರೀತಿ ಶಂಕರಾಚಾರ್ಯರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂದ್ರೆ, ನೀನ್ ಬರೀ ಸಂಸ್ಕೃತದ ಆ ಗ್ರಾಮರ್ಗಳನ್ನು ಕಲ್ತ್ರೆ ಪ್ರಯೋಜನ ಇಲ್ಲ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದ ಗೋವಿಂದ ಅಂತ ಹೇಳೋದು ನಿನ್ನ ನಾಲಿಗೆಯಲ್ಲಿ ಯಾವಾಗ್ಲೂ ನಿರಂತರವಾಗಿ ಬರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಇದನ್ನು ಅನುಭವ ಗಮ್ಯವಾದ ಆಚಾರ್ಯ ಅವರ ಅನುಭವದಿಂದ ಅದನ್ನು ಪಡೆದಿದ್ದಾರೆ. ಆದ್ರಿಂದ ಅದನ್ನು ನಮಗೆ ಇಷ್ಟು ಧೈರ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರುಗಳು. ಆದ್ರಿಂದ ನಾವು ಅದನ್ನು ಪಾಲನೆ ಮಾಡಬೇಕು. 7ನೇ ಅಧ್ಯಾಯದ ಮೊದಲನೆಯದ್ರಲ್ಲಿ ಕೃಷ್ಣ ಹೇಳ್ತಾನೆ, ನಾನ್ ಯಾರು, ನನ್ನ ಬಗ್ಗೆ ಯಾಕೆ ತಿಳಿಬೇಕು ನೀನು. ಭಕ್ತಿ ಯೋಗದ ಪ್ರಾಥಮಿಕ ಅಂಶ ಕೃಷ್ಣನ ಬಗ್ಗೆ ಅರಿವು. ಅವನು ಯಾರು ಅಂತ ತಿಳ್ಕೊಳ್ಳುವುದೇ ಭಕ್ತಿ ಯೋಗದ ಪ್ರಾಥಮಿಕ ಹಂತ, ಪ್ರೈಮರಿ ಸ್ಟೇಜ್ ಅದು. ಇಲ್ಲಿ ಕೃಷ್ಣ ಹೇಳ್ತಾನೆ, ಮಯ್ಯಾಸಕ್ತ ಮನ ಪ್ರಾರ್ಥ ಯೋಗಂ ಯುಂಜನ್ನದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸಿಸಿ ತೃಚ್ಛುಣು. ಕೃಷ್ಣ ಹೇಳ್ತಾನೆ, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಅಂತ. ಅಂದ್ರೆ ಪೂರ್ತಿ ಶರಣಾಗತನಾಗಿ ನನ್ನ ಬಗ್ಗೆ ನೀನು ಹೇಗೆ ಭಕ್ತಿಯನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಜ್ಞಾನ ಇದ್ರೆ ನಮಗೆ ಭಕ್ತಿ ಮಾಡುವುದು. ನಮಗೆ ಒಬ್ಬರನ್ನ ನೋಡುವಾಗ ಗೌರವ ಹೇಗೆ ಬರ್ತದೆ, ಅವರ ಬಗ್ಗೆ ಪೂರ್ತಿ ತಿಳ್ಕೊಂಡ್ರೆ ನಮಗೆ ಗೌರವ, ಎಷ್ಟು ತಿಳಿದವರು ಅಂತ ಹೇಳೋ ಒಂದು ಗೌರವ ಬರ್ತದೆ. ಇಲ್ಲದಿದ್ರೆ 10ರೊಟ್ಟಿಗೆ 11 ಎಲ್ಲರ ಹಾಗೆ ಆ ಮನುಷ್ಯ ಅಂತ ಹೇಳಿ ನಾವು ಬಿಡ್ತೇವೆ. ಆದ್ರೆ ಅವ್ರು ಯಾರು, ಅವ್ರು ಏನ್ ಕಲ್ತಿದ್ದಾರೆ, ಅವ್ರಿಗೆ ಎಷ್ಟು ಜ್ಞಾನ ಉಂಟು ಅಂತ ಹೇಳಿದ್ರೆ ನಮ್ಗೆ ಅವರ ಬಗ್ಗೆ ಗೌರವ ಮೂಡ್ತದೆ. ಹಾಗೆಯೇ ಕೃಷ್ಣನ ಬಗ್ಗೆ ನಮ್ಗೆ ಇಲ್ಲಿ ಭಕ್ತಿ ಮೂಡ್ಬೇಕಂತ ಹೇಳಿದ್ರೆ ನಾವು ಕೃಷ್ಣನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಇನ್ನು ಮುಂದೆ ಬರುವಂತಹ 6 ಅಧ್ಯಾಯದಲ್ಲಿ ಕೃಷ್ಣ ಭಕ್ತಿ ಯೋಗದ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತಾನೆ. ಯಾಕೆ ತಿಳಿಬೇಕು ಅಂದ್ರೆ, ಕೃಷ್ಣನ ಬಗ್ಗೆ ನಾವು ತಿಳಿದ ನಂತರ ಅದಕ್ಕಿಂತ ಜಾಸ್ತಿ ತಿಳಿಯುವಂಥದ್ದು ಏನು ಇಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯ ದಾತವ್ಯ ಅವಶಿಷ್ಯತೆ ಅಂತ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇಲ್ಲ ಅಂತ. ಅಂದ್ರೆ ಇದು ನಿನಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಆಮೇಲೆ ನೀನು ತಿಳಿಯುವಂತದ್ದು ಏನೂ ಇಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಅರ್ಜುನನಿಗೆ ಕೃಷ್ಣ ಹಿಂದೆಯೂ ಹೇಳಿದಾನೆ ಯಾವ ರೀತಿಯೆಲ್ಲ ಯೋಗ ಮಾಡಬೇಕು ಅಂತ ಹೇಳಿ. ಆದ್ರೆ ಆ ಯೋಗದಿಂದ ಆ ರೀತಿಯ ಯೋಗ ಮಾಡಿದ್ರು ಕೂಡ ಅರ್ಜುನನಿಗೆ ಯಾವುದೇ ಒಂದು
ಬಲವಾದ ಕಾರಣ ಸಿಗುವುದಿಲ್ಲ ಯುದ್ಧ ಮಾಡ್ಲಿಕ್ಕೆ, ಅವನು ಮನಸ್ಸು ಮಾಡುವುದಿಲ್ಲ. ಆಗ ಇನ್ನೂ ಕೂಡ ಭಕ್ತಿಯ ಬಗ್ಗೆ ಹೇಳುವುದು ಮುಖ್ಯ ಅಂತ ಹೇಳಿ ಕೃಷ್ಣನಿಗೆ ಅನ್ನಿಸ್ತದೆ. ಆಗ ಅವನು ಈ ರೀತಿಯಾಗಿ ಹೇಳ್ತಾನೆ ಮತ್ತು ಹೇಳ್ತಾನೆ, ಇದನ್ನು ತಿಳಿದ ನಂತರ ನಿನಗೆ ಅದಕ್ಕಿಂತ ಜಾಸ್ತಿ ತಿಳಿಯುವಂತದ್ದು ಏನೂ ಇಲ್ಲ. ಇದನ್ನು ತಿಳಿದ್ರ ಮೇಲೆ ಇದಕ್ಕಿಂತ ನೀನು ಜಾಸ್ತಿ ತಿಳ್ಕೊಳ್ಬೇಕಾದಂತ ಯಾವುದೇ ಜ್ಞಾನ ಇಲ್ಲ. ಭಕ್ತಿಯೋಗವೇ ಪರಮೋನ್ನತ ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಸಾವಿರಾರು ಮನುಷ್ಯರಲ್ಲಿ ಒಬ್ಬ ಈ ಜ್ಞಾನವನ್ನು ಪಡೆಯಲು ಪ್ರಯತ್ನಿಸ್ತಾನೆ. ಈ ಜ್ಞಾನ ಪಡೆದ ಸಾವಿರಾರು ಮನುಷ್ಯರಲ್ಲಿ ಒಬ್ಬ ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನ ಭಗವದ್ಗೀತೆ ಓದ್ತಾರೆ, ಎಷ್ಟೋ ಜನರ ಕೈಯಲ್ಲಿ ಪುಸ್ತಕ ಇರ್ತದೆ, ಆದ್ರೆ ಕೆಲವರು ಮಾತ್ರ ಇದರ ಗಂಭೀರ ಅಧ್ಯಯನಕ್ಕೆ ಬರ್ತಾರೆ. ಅಂತಹ ಸಾವಿರಾರು ಜನರು ಓದ್ತಾರೆ, ಸಾವಿರಾರು ಜನರು ಇದರ ಗಂಭೀರ ಅಧ್ಯಯನಕ್ಕೆ ಬರ್ತಾರೆ. ಈ ಸಾವಿರಾರು ಜನರಲ್ಲಿ ಒಬ್ಬ ಮಾತ್ರ ಕೃಷ್ಣನನ್ನು ಅರ್ಥ ಮಾಡಿಕೊಳ್ತಾನೆ. ಈಗ ನೀವು ನೋಡ್ಬೋದು, ಎಷ್ಟೋ ಜನ ಕ್ರೀಡಾಪಟುಗಳು ಇರ್ತಾರೆ. ಎಲ್ಲಾ ಶಾಲೆಗಳಲ್ಲೂ ಎಲ್ಲಾ ಕಾಲೇಜುಗಳಲ್ಲೂ ಅವರು ಶಾಲಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ, ರಾಜ್ಯ ಮಟ್ಟದಿಂದ ದೇಶ ಮಟ್ಟಕ್ಕೆ ಈ ರೀತಿಯಾಗಿ ಹೋಗ್ತಾರೆ. ಒಂದು ಶಾಲೆಯಿಂದ 10 ಜನ ಹೋದ್ರೆ ಜಿಲ್ಲಾ ಮಟ್ಟಕ್ಕೆ, ಒಂದು ಶಾಲೆಯಿಂದ ಒಂದು 25 ಜನ ಹೋದ್ರೆ ಒಂದು ಜಿಲ್ಲಾ ಮಟ್ಟಕ್ಕೆ ಒಂದು 5 ಜನ ಹೋಗ್ತಾರೆ, ರಾಜ್ಯ ಮಟ್ಟಕ್ಕೆ ಒಬ್ರು ಹೋಗ್ತಾರೆ. ಅದೇ ಒಲಿಂಪಿಕ್ಸ್ಗೆ ಹೋಗ್ಬೇಕಂದ್ರೆ ಅಂತ ಹೇಳಿದ್ರೆ ಇಡೀ ದೇಶದಿಂದ ಒಬ್ರೋ ಇಬ್ರೋ ಹೋಗ್ಬೋದು. ಹಾಗೆ ತುಂಬಾ ಜನ ಇದಕ್ಕೆ ಪ್ರಯತ್ನ ಪಡ್ತಾರೆ ಈ ಜ್ಞಾನವನ್ನು ಪಡೀಲಿಕ್ಕೆ. ಆದ್ರೆ ಯಾರಿಗೋ 1000ರಲ್ಲಿ ಒಬ್ರಿಗೋ ಇಬ್ಬರಿಗೋ ಈ ಜ್ಞಾನ ಪೂರ್ತಿ ಅರ್ಥ ಆಗ್ತದೆ. ಕೃಷ್ಣ ಅವರಿಗೆ ತನ್ನನ್ನು ತಾನು ಪ್ರಕಟಗೊಳಿಸ್ತಾನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಕೃಷ್ಣ ತನ್ನಲ್ಲಿರುವ ಶಕ್ತಿಗಳ ಬಗ್ಗೆ ಇಲ್ಲಿ ಅರ್ಜುನನಿಗೆ ವಿವರಿಸ್ತಾನೆ. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ ಹೇಳಿ ಕೃಷ್ಣ ಹೇಳ್ತಾನೆ, ನನ್ನಲ್ಲಿ ವಿವಿಧ ರೀತಿಯ ಶಕ್ತಿಗಳುಂಟು. ನನ್ನಲ್ಲಿ ವಿವಿಧ ರೀತಿಯ ಶಕ್ತಿಗಳುಂಟು. ಅದರಲ್ಲಿ ಎರಡು ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಜುನನಿಗೆ ಹೇಳ್ತಾನೆ. ಯಾವುದದು? ಒಂದು ಐಹಿಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ. ಐಹಿಕ ಶಕ್ತಿ ಕೃಷ್ಣನ ಕೆಳಮಟ್ಟದ ಶಕ್ತಿಗಳನ್ನು ಒಳಗೊಂಡಿದೆ. ಇದು 8 ಅಂಶಗಳನ್ನು ಒಳಗೊಂಡಿದೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇದು 8 ಶಕ್ತಿಗಳು ಕೃಷ್ಣನ ಕೀಳು ಮಟ್ಟದ ಶಕ್ತಿಗಳು. ಎಲ್ಲಾ ಜೀವಿಗಳು ಕೃಷ್ಣನ ಉತ್ತಮ ಮಟ್ಟದ ಶ್ರೇಷ್ಠ ಶಕ್ತಿಗಳು. ಇದು ಕನಿಷ್ಠ ನೀಚ ಕೀಳು ಮಟ್ಟದ ಶಕ್ತಿಗಳು 8: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಇದು ಐಹಿಕ ಶಕ್ತಿ ಅಂದ್ರೆ ಕೆಳಮಟ್ಟದ ಶಕ್ತಿಗಳು. ಇನ್ನು ಈ ಜೀವಿಗಳಿದ್ದಾರಲ್ಲ, ಅವರೆಲ್ಲ ಕೃಷ್ಣನ ಉತ್ತಮ ಮಟ್ಟದ ಶಕ್ತಿಗಳು. ಇವರು ಶ್ರೇಷ್ಠ ಪ್ರಕೃತಿಗೆ ಸೇರಿದವರು. ಅಪರೇಯ ವಿತಸ್ತ್ವಂನ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ ಅಂತ. ಮಹಾಬಾಹುವಾದ ಅರ್ಜುನನೇ, ಇವೆಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು ಅಂತ. ಕೆಳಮಟ್ಟದ ಶಕ್ತಿಯನ್ನು ಶ್ರೇಷ್ಠ ಮಟ್ಟದ ಶಕ್ತಿಗಳು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಆದ್ರೆ ಈ 2 ರೀತಿಯ ಶಕ್ತಿಗಳನ್ನು ಕೃಷ್ಣ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಕೆಳಮಟ್ಟದ ಶಕ್ತಿಯಾಗಿರ್ಲಿ ಅಥವಾ ಕೃಷ್ಣನ ಉತ್ತಮ ಮಟ್ಟದ ಶ್ರೇಷ್ಠ ಮಟ್ಟದ ಶಕ್ತಿ ಆಗಿರ್ಲಿ, ಎರಡೂ ಕೂಡ ಕೃಷ್ಣನ ಅಂಕೆಯಲ್ಲೇ ಇದೆ. ಒಂದು ಕೃಷ್ಣನ ಕೆಳಮಟ್ಟದ ಶಕ್ತಿ ಐಹಿಕ ಜಗತ್ತಿಗೆ ಸೇರಿದ್ದು, ಇನ್ನೊಂದು ದೈವಿಕ ಜಗತ್ತಿಗೆ ಸೇರಿದ್ದು. ಕೃಷ್ಣ ಹೇಳ್ತಾನೆ, ನನ್ನಕ್ಕಿಂತ, ಇಲ್ಲಿ ಕೃಷ್ಣ ತುಂಬಾ ಮುಖ್ಯವಾದದನ್ನು ಹೇಳ್ತಾ ಇದ್ದಾನೆ, ನನಗಿಂತ ಶ್ರೇಷ್ಠವಾದ ಶಕ್ತಿ ಇನ್ನೊಂದಿಲ್ಲ. ಎಲ್ಲವೂ ನನ್ನಲ್ಲೇ ಇದೆ, ನಾನು ಎಲ್ಲದರಲ್ಲೂ ಇದ್ದೇನೆ, ಎಲ್ಲವೂ ನನ್ನಲ್ಲೇ ಇದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಮತ್ತ ಪರತರಂ
ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಕೃಷ್ಣ ಹೇಳ್ತಾನೆ. ಸೃಷ್ಟಿಯಾದ ಎಲ್ಲಾ ಜೀವಿಗಳು ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ. ಅಂದ್ರೆ ಒಂದು ನೂಲಿನಲ್ಲಿ ನಾವು ಮಣಿಗಳನ್ನು ಹೇಗೆ ಪೋಣಿಸ್ತೇವೆಯೋ ಅದೇ ರೀತಿ ಕೃಷ್ಣನ ಎಲ್ಲಾ ಶಕ್ತಿಗಳು ಅವನನ್ನೇ ಆಧಾರವಾಗಿಸಿಕೊಂಡಿದೆ. ಎಲ್ಲವೂ ಅವನನ್ನೇ ಅವಲಂಬಿಸಿದೆ. ಆದ್ರೆ ಅವನು ಎಲ್ಲದಕ್ಕಿಂತ ಮಿಗಿಲಾದವನು. ಅವನು ಯಾವುದಕ್ಕೂ ಬಂಧಿಸಲ್ಪಟ್ಟಿಲ್ಲ. ಉಳಿದೆಲ್ಲಾ ಶಕ್ತಿಗಳನ್ನು ಅವನು ಒಂದಕ್ಕೊಂದು ಬಂಧಿಸಿಟ್ಟಿದ್ದಾನೆ. ಎಲ್ಲದರಲ್ಲೂ ದೇವರಿದ್ದಾನೆ. ಆದ್ರೆ ಅವನು ಅದಕ್ಕೆ ಯಾವುದಕ್ಕೂ ಒಳಪಟ್ಟಿಲ್ಲ. ನಾವು ಹೇಳ್ತೇವಲ್ಲ, ಗಾಡ್ ಈಸ್ ಎವ್ರಿವೇರ್, ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ. ಅದರ ಬಗ್ಗೆ ಮುಂದೆ ಕೃಷ್ಣ ಹೇಳ್ತಾನೆ, ಯಾವ ರೀತಿ ಅವನು ಈ ಶಕ್ತಿಯಲ್ಲಿ ಆವರಿಸಿಕೊಂಡಿದ್ದಾನೆ, ಈ ಭೂಮಿಯಲ್ಲಿ ಅಂದ್ರೆ ಈ ವಿಶ್ವದಲ್ಲಿ ಕೃಷ್ಣ ಯಾವ ರೀತಿಯೆಲ್ಲ ಆವರಿಸಿಕೊಂಡಿದ್ದಾನೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ನಾವು ಅದರ ಬಗ್ಗೆ ತಿಳಿದಾಗಷ್ಟೇ ನಮಗೆ ಕೃಷ್ಣನ ಅಪರಿಮಿತ ಶಕ್ತಿಗಳ ಬಗ್ಗೆ ಗೊತ್ತಾಗ್ತದೆ. ನಾವೀಗ ಕೃಷ್ಣ ದೇವರು ಅಂತ ಮಾತ್ರ ಹೇಳ್ತಾ ಇರ್ತೇವೆ. ಯಾವ ರೀತಿ ಅವನು ದೇವರಾದದಂದ್ರೆ ಯಾವ ರೀತಿಯಿಂದ ಎಷ್ಟು ಅವನಿಗೆ ಶಕ್ತಿ ಇದೆ. ಕೆಲವರು ಅವನನ್ನು ಸಾಮಾನ್ಯ ಮನುಷ್ಯ ಅಂತ ಹೇಳಿ ಭಾವಿಸ್ತಾರೆ. ಇದನ್ನು ಓದಿದ್ರೆ ಖಂಡಿತ ಅವರಿಗೆ ಜ್ಞಾನ ಬರ್ತದೆ, ಕೃಷ್ಣ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಹೇಳಿ. ಕೃಷ್ಣ ಹೇಳ್ತಾನೆ, ನೀರಿನಲ್ಲಿರುವ ರುಚಿ ನಾನು ಅಂತ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವ ವೇದೇಶು ಶಬ್ದಹಾಕೆ ಪೌರುಷಂ ಋಷು ಅಂತ. ಹೇ ಅರ್ಜುನ, ನಾನು ನೀರಿನಲ್ಲಿರುವ ರುಚಿಯು, ಸೂರ್ಯಚಂದ್ರರಲ್ಲಿರುವ ಬೆಳಕು, ವೇದದ ಮಂತ್ರದಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ ಅಂತ ಕೃಷ್ಣ ಹೇಳ್ತಾನೆ. ನೀರಿನಲ್ಲಿ ಈಗ ನೀವು ಕೃಷ್ಣನನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಸುಲಭ. ನಿಮ್ಗೆ ಬಾಯಾರಿಕೆ ಆಗ್ತದೆ, ನೀವು ನೀರು ಕುಡಿತೀರಿ. ಆ ನೀರಿನಲ್ಲಿ ನಿಮ್ಮ ಬಾಯಾರಿಕೆ ಇಂಗಿ ಹೋಗ್ತದೆ. ಆ ನೀರಿನ ಒಂದು ರುಚಿ ಕೃಷ್ಣ. ನೀರಿನಲ್ಲಿರೋ ರುಚಿ ಕೃಷ್ಣ. ಬಾಯಾರಿದಾಗ ನಾವು ನೀರು ಕುಡಿಯುತ್ತೇವೆ. ರುಚಿಯಾದ ನೀರನ್ನು ನಮಗೆ ಅನುಗ್ರಹ ಮಾಡಿದ್ದಾನೆ ಕೃಷ್ಣ. ಅದಕ್ಕಾಗಿ ನಾವು ಅವರಿಗೆ ನಮಿಸ್ಬೇಕು. ಈ ರೀತಿ ನಾವು ದೇವರನ್ನು ನೆನಪಿಸ್ಕೊಳ್ಬೇಕು. ಪ್ರತಿಯೊಂದು ನಾನು ಹೇಳ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದು ಅಂತ ಹೇಳಿದ್ರೆ ಇದು. ಅಂದ್ರೆ ಪ್ರತಿಯೊಂದು ನಿಮಿಷದಲ್ಲೂ, ಪ್ರತಿಯೊಂದು ನಮ್ಮ ಕಾರ್ಯದಲ್ಲೂ ಕೃಷ್ಣನನ್ನು ನೆನೆಸ್ಕೊಳ್ಳೋದು ಅಂತ ಹೇಳಿದ್ರೆ ಈ ರೀತಿ. ಬಾಯಾರಿಕೆ ಆಗ್ತದೆ, ಹೋಗಿ ನಾವು ನೀರು ಕುಡಿತೇವೆ. ನೀರು ನಮ್ಮ ದಾಹವನ್ನು ತಣಿಸ್ತದೆ. ಇಲ್ಲಿ ಕೃಷ್ಣ ಇದ್ದಾನೆ, ಈ ನೀರಿನಲ್ಲಿ ರುಚಿ ಕೃಷ್ಣ. ಕೃಷ್ಣನನ್ನು ನೀರು ಕೊಟ್ಟು ಅನುಗ್ರಹಿಸಿದ ಅಂತ ಹೇಳಿ ನಾವು ಅವನಿಗೆ ನಮಿಸ್ಬೇಕು. ಕೃಷ್ಣ ಹೇಳ್ತಾನೆ, ಸೂರ್ಯನಲ್ಲಿರುವ ಬೆಳಕು ಮತ್ತು ಶಾಖ ನಾನು. ಸೂರ್ಯ ಇಲ್ಲದಿದ್ರೆ ನಮ್ಮ ಬದುಕು ಹೇಗೆ ಅಂತ ನಿಮಗೆ ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಬೆಳಕು ಮತ್ತು ಶಾಖ ಇಲ್ಲದಿದ್ರೆ ಈ ಭೂಮಿಯಲ್ಲಿ ಏನೂ ಇರ್ತಿರ್ಲಿಲ್ಲ. ಗೊತ್ತುಂಟು, ಕೆಲವು ಖಂಡಗಳಲ್ಲಿ ಹಿಮ ಇರುವಂತಹ ಖಂಡಗಳಲ್ಲಿ ಏನೆಲ್ಲ ಇರ್ತದೆ ಅಂತ ಹೇಳಿ ನಮ್ಗೆ ಗೊತ್ತುಂಟು. ಅದರಿಂದ ಭೂಮಿಗೆ ಶಾಖ ಬೆಳಕು ಕೊಟ್ಟು ಸೂರ್ಯ ಹೇಗೆ ಕಾಪಾಡ್ತಿದ್ದಾನೆ ಅಂತ ನಮಗೆ ಗೊತ್ತು. ಆದ್ರೆ ಸೂರ್ಯನ ಮೂಲಕ ಸೂರ್ಯನ ಮೂಲಕ ಬರುವಂತಹ ಬೆಳಕು, ಶಾಖ ಎಲ್ಲ ಕೃಷ್ಣನದ್ದು. ಅದು ಕೃಷ್ಣ, ಅದು ನಾನು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಚಂದ್ರನಲ್ಲಿರುವ ತಂಪಾದ ಕಿರಣಗಳು ನಾನು. ಸಂಜೆ ಹುಣ್ಣಿಮೆಯಲ್ಲಿ ಎಷ್ಟು ತಂಪಾದ ಕಿರಣಗಳನ್ನು ಬೀರ್ತಾರೆ, ನಮ್ಗೆ ಎಷ್ಟು ಮನಸ್ಸಿಗೆ ಸಂತೋಷವಾಗ್ತದೆ ಅದನ್ನು ನೋಡುವಾಗ. ಅಂತಹ ಕಿರಣಗಳು ನಾನು, ಅದರಲ್ಲಿರುವ ಕಿರಣಗಳು ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅವನ ಶಕ್ತಿಗಳನ್ನೆಲ್ಲ ಒಂದೊಂದಾಗಿ ಬಿಡಿಸಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಎಲ್ಲಾ ವೇದ ಮಂತ್ರಗಳ ಓಂಕಾರ ನಾನು. ಎಲ್ಲಾ ವೇದ ಮಂತ್ರಗಳು ಅಥವಾ ಯಾವುದೇ ಮಂತ್ರಗಳು ಪ್ರಾರಂಭವಾಗುವುದು ಓಂ ಅಂತ ಹೇಳುವ ಅಕ್ಷರದಿಂದ. ನಿಮ್ಗೆ ಗೊತ್ತಿರುವುದು ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ವಾಸುದೇವಾಯ. ನಾವು ಈ ರೀತಿ ಹೇಳ್ತೇವೆ. ಆ ಓಂ ಹೇಳುವ ಅಕ್ಷರ ನಾನು ಕೃಷ್ಣ ಇಲ್ಲಿ ಹೇಳ್ತಾನೆ. ಓಂ ಹೇಳುದು ಪ್ರತಿಯೊಂದು ಮಂತ್ರದ ಪ್ರಾರಂಭದಲ್ಲಿರುವ ಓಂ ಕೃಷ್ಣನ
ಪ್ರತಿನಿಧಿ. ಆಕಾಶದಲ್ಲಿ ಬರುವ ಶಬ್ದ ನಾನು. ಆಕಾಶ ಅಂದ್ರೆ ಸ್ಪೇಸ್. ಅದರಲ್ಲಿ ಬರುವಂತಹ ಶಬ್ದ ನಾನು ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಮತ್ತು ಹೇಳ್ತಾನೆ ಕೃಷ್ಣ, ಮನುಷ್ಯರಲ್ಲಿರುವ ಪೌರುಷ ನಾನು ಅಂದ್ರೆ ಎಬಿಲಿಟಿ. ನಾನಾ ರೀತಿಯ ಎಬಿಲಿಟಿ ಇರುವ ಮನುಷ್ಯರು ಇರ್ತಾರೆ. ಕೆಲವರಿಗೆ ಜಾಸ್ತಿ ಎಬಿಲಿಟಿ ಇರ್ತದೆ, ಕೆಲವರಿಗೆ ಕಡಿಮೆ ಎಬಿಲಿಟಿ ಇರ್ತದೆ. ಆದ್ರೆ ಅದೆಲ್ಲವನ್ನು ಕೊಡುವಂತವನು ಕೃಷ್ಣ. ಆದ್ರಿಂದ ಯಾರನ್ನು ಮೂಢರು ಅಥವಾ ಮೂರ್ಖರು ಅಂತ ಹೇಳಿ ತಮಾಷೆ ಮಾಡುವಾಗಿಲ್ಲ. ಯಾಕೆಂದ್ರೆ ಅದು ಕೃಷ್ಣ ಅವರಿಗೆ ಅಷ್ಟೇ ದಯಪಾಲಿಸಿದ್ದು ಅಂತ ಹೇಳಿ ನಾವು ಅವರ ಬಗ್ಗೆ ಅನುಕಂಪ ಪಡಬೇಕೇ ವಿನಃ ಯಾರನ್ನು ನಾವು ದೂಷಿಸುವ ಹಾಗೆ ಇಲ್ಲ. ಅದು ಕೃಷ್ಣನ ಇಚ್ಛೆ. ಅವರ ಕರ್ಮದ ಪ್ರಕಾರ ಅವರು ಅದನ್ನು ಪಡೆದುಕೊಂಡಿರ್ತಾರೆ. ಬೇರೆ 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 ರೀತಿಯ ಸಾಮರ್ಥ್ಯಗಳನ್ನು ಕೃಷ್ಣ ಅವರಿಗೆ ಒದಗಿಸಿರ್ತಾನೆ. ಕೆಲವರು ತುಂಬಾ ಹುಷಾರಿರ್ತಾರೆ, ಒಂದು ಸಲ ಓದಿದ್ರೆ ಸಾಕು ಅವರಿಗೆಲ್ಲವೂ ಅರ್ಥ ಆಗ್ತದೆ. ಆದ್ರೆ ಕೆಲವರು ಹಾಗೆಲ್ಲ 2-3 ಸಲ ಓದ್ಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ಅವರಿಗೆ ಅರ್ಥ ಆಗ್ತದೆ. ಅಂತಹ ಎಲ್ಲಾ ಸಾಮರ್ಥ್ಯಗಳನ್ನು ದಯಪಾಲಿಸಿದ್ದು ಕೃಷ್ಣ. ಅಂದ್ರೆ ಮನುಷ್ಯನಲ್ಲಿರುವ ಪೌರುಷ ನಾನು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಮುಂದುವರಿತಾ ಕೃಷ್ಣ ಹೇಳ್ತಾನೆ, ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಅಂದ್ರೆ ಭೂಮಿಯಲ್ಲಿರುವ ಪರಿಮಳ ನಾನು ಅಂತ. ಭೂಮಿಗೊಂದು ಪರಿಮಳ ಉಂಟು, ಭೂಮಿಯಲ್ಲಿರುವ ಎಲ್ಲಾ ವಸ್ತುಗಳಿಗೊಂದು ಪರಿಮಳ ಉಂಟು. ಆ ಪರಿಮಳ ನಾನು ಅಂತ ಹೇಳ್ತಾನೆ ಕೃಷ್ಣ. ಉದಾಹರಣೆಗೆ ಮಲ್ಲಿಗೆ ಹೂವಿಗೊಂದು ಪರಿಮಳ ಉಂಟು, ನಮ್ಗೆಲ್ಲ ಗೊತ್ತುಂಟು. ಅದು ಇವತ್ತಿನ ಮಲ್ಲಿಗೆಗೂ ಒಂದೇ ಪರಿಮಳ. ಬಿದ್ದು ನಾಳೆ ಹಾಳಾಗ್ತದೆ, ಅದು ಬೇರೆ ವಿಷಯ. ಆದ್ರೆ ನಾಳೆ ಪುನಃ ಆ ಗಿಡದಲ್ಲಿ ಮಲ್ಲಿಗೆ ಆಗ್ತದೆ. ಆ ಹೂವಿಗೂ ನಿನ್ನದೇ ಅದೇ ಹೂವಿನ ಪರಿಮಳ. ಒಂದು ವರ್ಷ ಬಿಟ್ಟು ಪುನಃ ಆ ಗಿಡದಲ್ಲಿ ಹೂವು ಆಗ್ಬೋದು, ಆಗ ಕೂಡ ಅದೇ ಪರಿಮಳ ಬದಲಾಗುವುದೇ ಇಲ್ಲ. ಆ ಪರಿಮಳ ಕೃಷ್ಣ ಕೊಟ್ಟದ್ದು. ಈಗ ನಮ್ಗೆ ಬೇರೆ ಬೇರೆ ಕೆಮಿಕಲ್ಸ್ ಯೂಸ್ ಮಾಡಿ, ರಾಸಾಯನಿಕಗಳನ್ನು ಯೂಸ್ ಮಾಡಿ ಕೂಡ ನೀವು ನೋಡ್ಬೋದು, ಊದ್ಬತ್ತಿಗಳನ್ನೆಲ್ಲ ಮಾಡ್ತಾರೆ, ಅದು ಕೂಡ ಪರಿಮಳ ಇರ್ತದೆ. ಆದ್ರೆ ಸ್ವಲ್ಪ ಸಮಯ ಅದನ್ನು ಒಳಗಿಟ್ರೆ ಅಥವಾ ಯೂಸ್ ಮಾಡದೇ ಇಟ್ರೆ, ಅದಕ್ಕೆ ಇಷ್ಟು ಸಮಯ ಅಂತ ಹೇಳಿ ಜೀವಿತಾವಧಿ ಬರೆದಿರ್ತಾರೆ. ಅದಕ್ಕೆ ಇಷ್ಟು ಸಮಯದಿಂದ ಇಷ್ಟು ಸಮಯ ತನಕ ಯೂಸ್ ಮಾಡಿದ್ರೆ ಮಾತ್ರ ಅದು ಒಳ್ಳೆಯ ಪರಿಣಾಮ ಬೀರ್ತದೆ, ಅನಂತರದ ಹಾಳಾಗ್ತದೆ. ಅಥವಾ ಕೆಮಿಕಲ್ಗಳು ಹೆಚ್ಚು ಕಡಿಮೆ ಆದಾಗ, ಮನುಷ್ಯ ತಪ್ಪಿನಿಂದ ಆ ರೀತಿಯ ಕೆಮಿಕಲ್ ಆಡ್ ಮಾಡುವಾಗ ಅಥವಾ ಸೇರಿಸುವಾಗ ಹೆಚ್ಚು ಕಮ್ಮಿ ಆದ್ರೆ ಅದರ ಪರಿಮಳ ಚೇಂಜ್ ಆಗ್ಬೋದು. ಆದ್ರೆ ಕೃಷ್ಣ ತಯಾರಿಸುವಂತಹ, ಕೃಷ್ಣನ ದಯದಿಂದ ಹುಟ್ಟಿದಂತಹ ಒಂದು ಗಿಡದಲ್ಲಿ ಬರುವ ಹೂವು, ಯಾವುದೇ ಮಲ್ಲಿಗೆ, ಸಂಪಿಗೆ, ಯಾವುದೇ ಹೂವಾದ್ರೂ ಅದರ ಪರಿಮಳ ಈಗಲೂ ಒಂದೇ. ಹಿಂದಿನ ವರ್ಷವೂ ಅದೇ ರೀತಿ ಇತ್ತು, ಮುಂದಿನ ವರ್ಷವೂ ಅದೇ, ಅದು ಹಾಗೇ ಇರ್ತದೆ. ಆ ಪರಿಮಳ ನಾನು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಅಗ್ನಿಯಲ್ಲಿರುವ ತೇಜಸ್ಸು ನಾನು, ಎಲ್ಲಾ ಜೀವಿಗಳಲ್ಲಿರುವ ಆತ್ಮ ನಾನು, ಜೀವಾತ್ಮ ನಾನು, ಎಲ್ಲಾ ತಪಸ್ವಿಗಳ ತಪಸ್ಸು ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಕೆಲವು ತಪಸ್ವಿಗಳಲ್ಲಿ ತಪಶಕ್ತಿ ಇರ್ತದಲ್ಲ. ನಾವು ಹಿಂದಿನ ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ, ದ್ವಾಪರ ಯುಗದಲ್ಲೆಲ್ಲ ತಪಸ್ ಮಾಡ್ತಾ ಇದ್ರು, ಋಷಿಗಳಿದ್ರು. ಅವರಲ್ಲೆಲ್ಲ ಶಕ್ತಿ ಸಂಚಯ ಆಗ್ತಿತ್ತು. ಆ ಶಕ್ತಿಯನ್ನು ಕೃಷ್ಣ ನಾನು, ಅವರಲ್ಲಿರೋ ಶಕ್ತಿ ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಈ ವಿಶ್ವದಲ್ಲಿ ಇರುವ ಎಲ್ಲ ಅಸ್ತಿತ್ವಗಳ ಮೂಲ ನಾನು. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ ಮತಾಮಸ್ಮಿ ತೇಜಸ್ತೆ ತೇಜಸ್ವಿನಾಮಹಂ. ಅಂದ್ರೆ ಪಾರ್ಥ, ಎಲ್ಲಾ ಅಸ್ತಿತ್ವಗಳ ಮೂಲ ನಾನು, ಮೂಲ ಬೀಜ ನಾನು, ಬುದ್ಧಿವಂತರ ಬುದ್ಧಿಶಕ್ತಿ ನಾನು ಮತ್ತು ಶಕ್ತಿಶಾಲಿಗಳ ಶಕ್ತಿ ನಾನು ಎಂದು ತಿಳಿದುಕೋ ಅಂತ ಹೇಳ್ತಾನೆ ಕೃಷ್ಣ. ಕೃಷ್ಣ ಎಷ್ಟೆಲ್ಲ ಶಕ್ತಿಗಳಿದೆ ಅಂತ ಹೇಳಿ ಒಂದೊಂದಾಗಿ ತಿಳಿಸಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಯಾಕಂತ ಹೇಳಿದ್ರೆ ಅಂತಹ ಜ್ಞಾನವನ್ನು ಪಡೆದು ಅವನು ಪೂರ್ತಿ ಶರಣಾಗತನಾಗಿ ಯುದ್ಧಕ್ಕೆ ತಯಾರಾಗ್ಬೇಕಲ್ಲ, ಅವನ ಮನಸ್ಸು ತಯಾರಾಗ್ಬೇಕಲ್ಲ. ಅದಕ್ಕೆ ಅವನು ಕೃಷ್ಣ ಈ ರೀತಿಯಾದಂತಹ ಅವನ ಮೂಲಕ ನಮಿಗೂ ಇದನ್ನು ಹೇಳ್ತಾ ಇದ್ದಾನೆ. ನಾವು ಕೂಡ ಪೂರ್ತಿ ಮನಸ್ಸಿನಿಂದ ಕೃಷ್ಣನಿಗೆ ಶರಣಾಗತರಾಗಬೇಕಂದ್ರೆ ಅವನ ಎಲ್ಲಾ ವಿಧದ ಶಕ್ತಿಗಳ ಬಗ್ಗೆ ನಮಗೆ ಅರಿವಿರ್ಬೇಕು. ಆಗ ನಾವು ಪೂರ್ತಿಯಾಗಿ ಶರಣಾಗತರಾಗಿ ಬಿಡ್ತೇವೆ.
ಅದಕ್ಕೆ ಇಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ ಕೃಷ್ಣ. ಎಲ್ಲ ಭೂಮಿಯಲ್ಲಿ 84 ಲಕ್ಷ ಜೀವ ಯೋನಿಗಳಿದೆ. ಕೆಲವು ಚಲಿಸುತ್ತದೆ, ಕೆಲವು ಚಲಿಸುವುದಿಲ್ಲ. ಚರ ಅಚರ ಅಂತ ಇರ್ತದೆ. ಕೆಲವು ಚರಗಳು ಅಂದ್ರೆ ಚಲಿಸುವಂಥದ್ದು, ಕೆಲವು ಚಲಿಸದೆ ಇರುವಂಥದ್ದು. ಅದರಲ್ಲಿ ಇರುವ ಎಲ್ಲದರ ಮೂಲ ಬೀಜ ಕೃಷ್ಣ. ಈಗ ಒಂದು ಮರ ಉಂಟು, ಮರದ ಬೇರು ಅದರ ಇಡೀ ಎಲ್ಲಾ ಕೊಂಬೆಗಳನ್ನು, ಎಲ್ಲಾ ಎಲೆಗಳನ್ನು, ಅದರಲ್ಲಿರುವ ಹೂಗಳ ಮೇಲೆ ಬೀಜಗಳಾಗ್ತದೆ, ಬೀಜಗಳು ಕಾಯಿಗಳಾಗ್ತದೆ, ಮುಂದೆ ಅದರಿಂದ ಗಿಡ ಆಗ್ತದೆ. ಎಲ್ಲವನ್ನು ಯಾವುದು ಹಿಡಿದಿಟ್ಕೊಂಡಿದೆ? ಒಂದು ಬೇರು. ನಮಗದು ಕಾಣುದಿಲ್ಲ, ಭೂಮಿ ಅಡಿಯಲ್ಲಿ ಇದ್ದು, ಆದ್ರೂ ಕೂಡ ನಮ್ಗದು ಗೊತ್ತುಂಟು, ಬೇರಿನಿಂದಾಗಿ ಅದಕ್ಕೆ ನೀರು ಸಿಗ್ತದೆ, ಎಲ್ಲ ಆಹಾರ ಸಿಗ್ತದೆ ಅಂತ ಹೇಳಿ. ಅದೇ ರೀತಿ ಒಂದು ಮರ ಹೇಗೆ ಒಂದು ಮರದ ಬೇರು ಇಡೀ ಮರವನ್ನು ಹೇಗೆ ಪೋಷಿಸ್ತದೋ, ಅದೇ ರೀತಿ ಕೃಷ್ಣ ಎಲ್ಲದರಲ್ಲೂ ಇದ್ದುಕೊಂಡು ನಮ್ಮನ್ನು ಪೋಷಿಸ್ತಾನೆ. ಅವನು ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಬುದ್ಧಿವಂತರ ಬುದ್ಧಿ ನಾನು ಅಂತ ನನ್ನ ಹಿಂದೆ ಹೇಳಿದ್ದೇನೆ. ಕೆಲವರಿಗೆ ಬುದ್ಧಿವಂತಿಕೆ ತುಂಬಾ ಇರ್ತದೆ, ಕೆಲವರಿಗೆ ಕಡಿಮೆ ಬುದ್ಧಿವಂತಿಕೆ. ಅದು ಕೃಷ್ಣನ ಪ್ರಸಾದ, ಕೃಷ್ಣ ಕೊಟ್ಟದ್ದು. ಅದುವೇ ಕೃಷ್ಣ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಮುಂದೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ಕೃಷ್ಣ, ಬಲವಂತರ ಬಲ ನಾನು ಅಂತ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ. ಬಲವಂತರಲ್ಲಿರುವ ಬಲ ನಾನು. ಕೆಲವರು ದೈಹಿಕವಾಗಿ ಬಲಿಷ್ಠರಾಗಿರ್ತಾರೆ, ತುಂಬಾ ಬಲವಂತರಾಗಿರ್ತಾರೆ. ಕೆಲವರು ತುಂಬಾ ದೈಹಿಕವಾಗಿ ತುಂಬಾ ಕ್ಷೀಣವಾಗಿರ್ತಾರೆ. ಆ ಬಲವಂತರಲ್ಲಿರುವ ಬಲ ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಧರ್ಮಕ್ಕೆ ವಿರುದ್ಧ ಅಲ್ಲದ ಕಾಮ ನಾನು. ಮನುಷ್ಯರಲ್ಲಿ ಧರ್ಮಕ್ಕೆ ವಿರುದ್ಧ ಅಲ್ಲದ ಕಾಮ ಅದು ನಾನು ಅಂತ ಹೇಳಿ. ಅದು ಧರ್ಮಕ್ಕೆ ವಿರುದ್ಧ, ಆ ಕಾಮಗಳು ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ಬಾರ್ದು. ಅಂದ್ರೆ ಈಗ ಗೃಹಸ್ಥನ ಕಾಮದ ಮೂಲಕ ಅವನು ಮಕ್ಕಳನ್ನು ಪಡಿಬೇಕು. ಆದ್ರೆ ಅದು ಆ ಮಕ್ಕಳು ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮಕ್ಕಳನ್ನು ಪಡೀಲಿಕ್ಕೆ ಮಾತ್ರ ಅವನು ಆ ಕಾಮವನ್ನು ಪ್ರಯೋಗ ಮಾಡಬೇಕು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ತಂದೆ ಮಕ್ಕಳಿಗೆ ಕೃಷ್ಣ ಭಕ್ತಿಯನ್ನು ಹೇಳಿಕೊಡ್ಬೇಕು, ಅಂತ ಮಕ್ಕಳನ್ನು ಹುಟ್ಟಿಸ್ಬೇಕು ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಅದು ಧರ್ಮದ ವಿರುದ್ಧ ಅಲ್ಲ, ಧರ್ಮದ ಪ್ರಕಾರ ನಡೆಯುವಂತಹ ಕಾಮಗಳು ಇಲ್ಲಿ ಕೃಷ್ಣ ಹೇಳೋದು. ಕೃಷ್ಣ ಎಲ್ಲದರಲ್ಲೂ ಇದ್ದಾನೆ, ಆದ್ರೆ ಕೃಷ್ಣ ಅದರಿಂದ ಬಂಧಿತನಾಗಿಲ್ಲ. ಕೃಷ್ಣ ಹೇಳ್ತಾನೆ, ಎಲ್ಲಾ ಐಹಿಕ ಪ್ರಕೃತಿಯ ತ್ರಿಗುಣಗಳು ಯಾವುದು? ರಾಜಸ, ತಾಮಸ ಮತ್ತು ಸಾತ್ವಿಕ. ಈ ಎಲ್ಲಾ ಗುಣಗಳು ಕೂಡ ನನ್ನಿಂದಲೇ ಹೊರಸೂಸಲ್ಪಟ್ಟಿದೆ. ಇದೆಲ್ಲ ಬಂದದ್ದು ನನ್ನಿಂದಲೇ, ಆದ್ರೆ ನಾನು ಅದರಲ್ಲಿಲ್ಲ. ಅವನು ಅದಕ್ಕಿಂತ ನಮ್ಗೆಲ್ಲರಿಗೂ ನಾವು ನೋಡಿದ್ದೇವೆ ಹಿಂದೆ, ನಮ್ಗೆಲ್ಲರಿಗೂ ಬೇರೆ ಬೇರೆ ಮಟ್ಟದಲ್ಲಿ 3 ಗುಣಗಳು ಉಂಟು. ಕೆಲವರಲ್ಲಿ ರಾಜಸಿಕ ಗುಣ ಜಾಸ್ತಿ ಇರ್ತದೆ, ಕೆಲವರಲ್ಲಿ ತಾಮಸಿಕ ಗುಣ ಜಾಸ್ತಿ ಇರ್ತದೆ, ಕೆಲವರಲ್ಲಿ ಸಾತ್ವಿಕ ಗುಣ ಜಾಸ್ತಿ ಇರ್ತದೆ. ಇದೆಲ್ಲ ಬಂದದ್ದು ಕೃಷ್ಣನಿಂದಲೇ, ಆದ್ರೆ ಕೃಷ್ಣನಲ್ಲಿ ಇದ್ಯಾವುದೂ ಇಲ್ಲ. ಕೃಷ್ಣ ಈ ಎಲ್ಲಾ 3 ಗುಣತ್ರಯಗಳಿಗೆ ಮೀರಿದವನು. ಏಚೈವ ಸಾತ್ವಿಕಾ ಭಾವ ರಾಜಸಾಸ್ತಾಮಶಾಶ್ಚೈ ಮತ್ತೆ ಏವೇತಿ ತಾನ್ ವಿದ್ಧಿ ನತ್ವಾಂತೇಶು ತೇಮಯಿ. ಸಾತ್ವಿಕ, ರಾಜಸ, ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದದ್ದು, ನನ್ನಿಂದ ಹೊರಸೂಸಲ್ಪಟ್ಟದ್ದು ಎಂದು ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿದೆ ಕೃಷ್ಣ ಹೇಳ್ತಾನೆ. ಅದು ಕೃಷ್ಣನಿಂದಲೇ ಬಂದದ್ದಾದ್ರೂ ಅವನು ಅದಕ್ಕೆ ಒಳಪಡ್ಲಿಲ್ಲ. ಅವನನ್ನು ಯಾವುದೇ ಈ 3 ಗುಣಗಳು ಅವನನ್ನು ಬಂಧಿಸುವುದಿಲ್ಲ. ಅವನು ಕೃಷ್ಣ ಹೇಳ್ತಾನೆ, ಆದ್ರಿಂದ ಈ 3 ಗುಣಗಳಿಂದ ಆವೃತವಾದಂತಹ ಈ ಜಗತ್ತು ನನ್ನನ್ನು ಅರಿಯುವುದಿಲ್ಲ ಅಂತ. ನನ್ನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವ
ಈ ಮೂರು ಗುಣಗಳು, ರಾಜಸ ತಾಮಸ ಸಾತ್ವಿಕ ಗುಣಗಳು ನಮ್ಮಲ್ಲಿ ತುಂಬಿರೋದ್ರಿಂದ ನಮಗೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಈ ಮೂರು ಗುಣಗಳಿಂದ ಆವೃತವಾದ ಈ ಜಗತ್ತು ನನ್ನನ್ನು ಅರಿಯುವುದಿಲ್ಲ. ತ್ರಿಭಿಗುಣೈರ್ಮೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಸಾತ್ವಿಕ, ರಾಜಸ ಮತ್ತು ತಾಮಸ ಎನ್ನುವ ಮೂರು ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೆ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಈ ಮಾಯಾಶಕ್ತಿಯಿಂದ, ಈ ಮೂರು ಗುಣಗಳ ಮಾಯಾಶಕ್ತಿ ನಮ್ಮನ್ನು ಕಟ್ಟಿ ಹಾಕಿದೆ. ಕೃಷ್ಣನ ಬಗ್ಗೆ ಹೆಚ್ಚು ತಿಳಿಯದಂತೆ ನಮ್ಮನ್ನು ಆವರಿಸಿಕೊಂಡಿದೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ನಾನು ಹಿಂದೂ, ನಾನು ಬ್ರಾಹ್ಮಣ, ನಾನು ಭಾರತದವ, ನಾನು ಅಮೆರಿಕದವ, ಇದೇ ರೀತಿಯಲ್ಲಿ ನಾವು ಚಿಂತನೆ ಮಾಡ್ತೇವೆ ವಿನಃ ನಾನು ಇದನ್ನೆಲ್ಲ ಮೀರಿ ಕೃಷ್ಣ ಭಕ್ತನಾಗ್ತೇನೆ, ಕೃಷ್ಣನಿಗೆ ಸೇರಿದವ ನಾನು ಅಂತ ಹೇಳಿ ನಾವು ಚಿಂತನೆಯನ್ನೇ ಮಾಡುವುದಿಲ್ಲ. ಕೃಷ್ಣ ಹಾಗೆ ಮುಂದುವರಿತಾ ಹೇಳ್ತಾನೆ. ಕೃಷ್ಣನಿಗೆ ನೀವು ಶರಣಾಗತನಾದ್ರೆ, ಈ ಮೂರು ಗುಣಗಳನ್ನು ಮೀರಿ ನೀವು ಕೃಷ್ಣನಿಗೆ ಶರಣಾಗತನಾದ್ರೆ, ಪ್ರಭುಪಾದರು ಹೇಳ್ತಾರೆ, ಯಾರು ಈ ಗುಣಗಳನ್ನು ಮೀರಿ ಕೃಷ್ಣನಿಗೆ ಶರಣಾಗತರಾಗುತ್ತಾರೋ ಅಂತಹ ಜೀವಿಗೆ ತೊಂದರೆ ಕೊಡದಂತೆ ಕೃಷ್ಣ ಈ ಗುಣಗಳಿಗೆ ಆಜ್ಞೆ ಮಾಡ್ತಾನಂತೆ. ಈ ಯಾವುದೇ ಗುಣಗಳು ಅವರನ್ನು ಬಾಧಿಸದಂತೆ, ಕೃಷ್ಣ ಪ್ರಜ್ಞೆಗೆ ಬಾರದಂತೆ ಯಾವುದು ತಡೆ ಹಿಡಿಯುತ್ತದೋ ಅದನ್ನು ಕೃಷ್ಣ ನಮ್ಮ ದಾರಿಯಿಂದ ತೆಗಿತಾನೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಮಾನವ ಜನ್ಮದಲ್ಲಿ ಈ ಹಂತಕ್ಕೆ ಏರುವಂತಹ ಅವಕಾಶಗಳು ತುಂಬಾ ಇದೆ. ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಮೂರು ಗುಣಗಳನ್ನು ಮೆಟ್ಟಿ ನಿಂತು ನಾವು ಕೃಷ್ಣ ಪ್ರಜ್ಞೆಗೆ ಏರುವ ಸಂಕಲ್ಪ ಮಾಡಬೇಕು. ತುಂಬಾ ಕಷ್ಟ. ಅರ್ಜುನನೇ ಹೇಳಿದ್ದಾನೆ, ಮನಸ್ಸು ಹಠಮಾರಿ ಅದು ಹೇಳಿದನು ಕೇಳುವುದಿಲ್ಲ, ಪ್ರಕ್ಷುಬ್ಧವಾಗಿರ್ತದೆ, ನಮ್ಮ ಕಂಟ್ರೋಲಿಗೆ ಅದು ಸಿಗುವುದಿಲ್ಲ, ನಮ್ಮ ಅಂಕೆ ಮೀರಿ ಅದು ಓಡ್ತಾ ಇರ್ತದೆ ಅಂತ. ಆದ್ರೆ ಅಭ್ಯಾಸದಿಂದ, ಸತತ ಪ್ರಯತ್ನದಿಂದ ಅದನ್ನು ಮಾಡಬಹುದು ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ. ಯಾವ ರೀತಿಯ ಜನರು ನನಗೆ ಶರಣಾಗುವುದಿಲ್ಲ ಅಂತ ಹೇಳಿ ಅದನ್ನು ಕೂಡ ಇಲ್ಲಿ ಕೃಷ್ಣ ಹೇಳ್ತಾನೆ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟ ಆದವರು, ಅಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ನಮಾಂ ದುಷ್ಟುತಿನೋ ಮೂಢ ಪ್ರಪದ್ಯಂತೆ ನರಾಧಮಾಹ ಮಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತ ಅಂತ. ಅಂದ್ರೆ ಅತ್ಯಂತ ಮೂರ್ಖರು, ಬುದ್ಧಿ ಇಲ್ಲದವರು, ಅಂದ್ರೆ ಈ ಮೂರು ಗುಣಗಳವರನ್ನು ಪೂರ್ತಿಯಾಗಿ ಆವರಿಸಿ ಬಿಟ್ಟಿದೆ. ಅತ್ಯಂತ ಮೂರ್ಖರವರು. ನರಾಧಮರು, ಅವರಿಗೆ ತಿಳಿಯುವಂತಹ ಕೃಷ್ಣನ ಬಗ್ಗೆ ತಿಳಿಯುವಂತಹ ಇಚ್ಛೆ ಇರುವುದಿಲ್ಲ ಅವರಲ್ಲಿ. ಮಾಯೆಯಿಂದ ಜ್ಞಾನ ನಷ್ಟ ಆದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ನಾನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಅವರು ನನಗೆ ಶರಣಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಯಾರ ಜ್ಞಾನ ಮಾಯೆಯಿಂದ ಅಪಹರಿಸಲ್ಪಟ್ಟಿದೆ ಅವರು ಮತ್ತು ನಿರಾಕಾರವಾದಿಗಳು ಅಥವಾ ನಿರೀಶ್ವರವಾದಿಗಳು ಅಂದ್ರೆ ಕೆಲವರು ದೇವರನ್ನು ನಂಬುವುದೇ ಇಲ್ಲ, ದೇವರು ಇದ್ದಾನೆ ಅಂತ ಹೇಳಿ ಅವರಿಗೆ ನಂಬಿಕೆ ಇಲ್ಲ, ಅದೆಲ್ಲ ತನ್ನಿಂದಾನೇ ಆಗ್ತಾ ಹೋಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ. ಅಂತವರು ನನಗೆ ಶರಣಾಗುವುದಿಲ್ಲ. ಅವರನ್ನು ದುಷ್ಕರ್ಮಿಗಳು ಅಂತ, ಮೂಢರು ಅಂತ ಹೇಳಿ ಹೇಳ್ತಾರೆ. ಅವರಿಗೆ ಕೃಷ್ಣನ ಬಗ್ಗೆ ಯಾವುದೇ ಪ್ರಜ್ಞೆ ಇರುವುದಿಲ್ಲ, ಅದವರಿಗೂ ಅಗತ್ಯವೂ ಇರುವುದಿಲ್ಲ. ಅವರು ಜನನ ಮರಣದ ಈ ಚಕ್ರದಲ್ಲೇ ತಿರುಗ್ತಾ ಇರ್ತಾರೆ. ಐಹಿಕ ಲಾಭಗಳ ಬಗ್ಗೆ ಚಿಂತಿಸ್ತಾ ಅದರಲ್ಲೇ ಮುಂದುವರಿತಾ ಅದರಲ್ಲೇ ಬಿದ್ದು ನರಳಾಡ್ತಾ ಇರ್ತಾರೆ. ಅದರಿಂದ ಬಿಡುಗಡೆ ಹೊಂದುವಂತಹ ಮನಸ್ಸು ಅವರು ಮಾಡುವುದಿಲ್ಲ. ಅವರಿಗೆ ಅದು ಇಷ್ಟ ಆಗುವುದಿಲ್ಲ, ಅವರಿಗೆ ಅದರಲ್ಲಿ ರುಚಿ ಇರುವುದಿಲ್ಲ. ಕೃಷ್ಣ ಭಕ್ತಿಗೆ ಬರುವುದರಲ್ಲಿ ಅವರಿಗೆ ಯಾವುದೇ ರುಚಿ ಇರುವುದಿಲ್ಲ. ಅಂತವರು ಕೃಷ್ಣನಿಗೆ ಶರಣಾಗತರಾಗುವುದಿಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಯಾರು ನನ್ನನ್ನು ಪೂಜೆ ಮಾಡ್ತಾರೆ, ಯಾರು ನನ್ನಲ್ಲಿಗೆ ಬರ್ತಾರೆ, ಅದರ ಬಗ್ಗೆ ಕೂಡ ಇಲ್ಲಿ ಕೃಷ್ಣ ಹೇಳ್ತಾನೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ
ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಅರ್ಜುನನೇ, 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡ್ತಾರೆ. ದುಃಖಿಗಳು, ಜಿಜ್ಞಾಸುಗಳು, ಐಶ್ವರ್ಯವನ್ನು ಬಯಸುವವರು ಮತ್ತು ಪರಾತ್ಪರದ ಜ್ಞಾನದ ಅನ್ವೇಷಣೆ ಮಾಡುವವರು. ಈ 4 ಬಗೆಯ ಜನರು ನನ್ನನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ದುಃಖಿಗಳು ಅಂದ್ರೆ ಕೆಲವರಿಗೆ ಜೀವನದಲ್ಲಿ ತುಂಬಾ ದುಃಖ ಬರ್ತದೆ, ಕಷ್ಟವೇ ಮೇಲಿಂದ ಮೇಲೆ ಅವರನ್ನು ಕಾಡ್ತಾ ಇರ್ತದೆ. ಆಗ ಅವರು ಏನ್ ಮಾಡ್ತಾರೆ, ದೇವರಿಗೆ ಮೊರೆ ಹೋಗ್ತಾರೆ. ಬೇರೆ ಯಾವ ದಾರಿ ಅವರಿಗೆ ಕಾಣುವುದಿಲ್ಲ. ಅಂದ್ರೆ ಒಟ್ಟಿಗಿದ್ದವರು ಅವರ ದುಃಖವನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿಗೆ ಅವರು ಬಂದಿರ್ತಾರೆ. ಜೀವನದಲ್ಲಿ ಅವರಿಗೆ ಕಷ್ಟ ಮಾತ್ರ, ಸುಖದ ಅನುಭವವೇ ಆಗಿರುವುದಿಲ್ಲ. ಆಗ ಅವರು ಕೊನೆಗೆ ಅವರು ದೇವರನ್ನು ಪ್ರಾರ್ಥಿಸ್ತಾರೆ. ಅವರಿಗೆ ಒಟ್ಟಿಗಿರುವ ಮನುಷ್ಯರಿಂದ ಅಥವಾ ಬೇರೆ ಯಾವುದರಿಂದ ಸುಖದ ಅನುಭವ ಆಗದ್ ಅಥವಾ ಅವ್ರ ದುಃಖವನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಉಳಿದವರಿಂದ ಅಂತ ಆಗುವಾಗ ಅವರು ದೇವರ ಶರಣಾರ್ಥಿಗಳಾಗಿ ಬರ್ತಾರೆ. ದೇವರೇ, ನನ್ನನ್ನು ಇದರಿಂದ ಈ ದುಃಖದಿಂದ ನನ್ನನ್ನು ಕಾಪಾಡು ಅಂತ ಹೇಳಿ ಕೃಷ್ಣನಿಗೆ ಶರಣಾಗತರಾಗಿಕ್ಕೆ ಬರ್ತಾರೆ. ಜಿಜ್ಞಾಸುಗಳು ಅಂದ್ರೆ ಏನು, ನಾನು ಯಾರು, ಯಾಕೆ ಇಲ್ಲಿ ಬಂದೆ, ನನ್ನ ಹುಟ್ಟಿನ ರಹಸ್ಯ ಏನು, ಕೃಷ್ಣ ಯಾರು, ಈ ರೀತಿಯ ಶಾಸ್ತ್ರಗಳು ಯಾಕಿವೆ, ಭಗವದ್ಗೀತೆ ಏನು, ಭಾಗವತ ಅಂದ್ರೆ ಏನು, ಕೆಲವರಲ್ಲಿ ಕುತೂಹಲ ಇರ್ತದೆ. ಅಂಥವರು ಕೂಡ ನನ್ನನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಜಿಜ್ಞಾಸುಗಳಂದ್ರೆ ಅವರು ಬೇರೆ ರೀತಿಯ ತತ್ವಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಅದರಲ್ಲಿ ಕೂಡ ತೃಪ್ತಿ ಹೊಂದದೆ ಹೋದಾಗ ಅವರು ಕೃಷ್ಣನತ್ತ ಮುಖ ಮಾಡ್ತಾರೆ. ನೋಡೋ ಕೃಷ್ಣ ಏನ್ ಹೇಳಿದ್ದಾನೆ ಅಂತ ಕೇಳ್ತಾರೆ. ಅವರು ಕೃಷ್ಣನ ಬಗ್ಗೆ ಅರಿಯಲು ಪ್ರಯತ್ನಿಸ್ತಾರೆ. ಐಶ್ವರ್ಯವನ್ನು ಬಯಸುವವರು ಕೂಡ, ಬೇಕಾದ ಸಂಪತ್ತುಗಳನ್ನು ಬಯಸುವವರು ಕೂಡ ಕೃಷ್ಣನಿಗೆ ಮೊರೆ ಹೊಂದುತ್ತಾರೆ. ಆಮೇಲೆ ಜ್ಞಾನದ ಅನ್ವೇಷಣೆ ಮಾಡುವವರು, ನಿಜವಾದ ಜ್ಞಾನದ ಅನ್ವೇಷಣೆ ಮಾಡುವವರು ಅಂದ್ರೆ ಆತತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ನಾನು ಯಾರು, ಅವರಲ್ಲಿ ಕುತೂಹಲ ಮೂಡ್ತದೆ. ನಾನು ಯಾಕೆ ಈ ಭೂಮಿಯಲ್ಲಿ ಬಂದಿದ್ದೇನೆ, ಯಾಕೆ ಈ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಿ ಬಿದ್ದಿದ್ದೇನೆ, ನಿಜವಾದ ರೀತಿಯಲ್ಲಿ ಅವರು ಕೃಷ್ಣನ ಹತ್ರ ಸಾಗ್ಬೇಕು ಅಂತ ಬಯಸ್ತಾರೆ. ಅಂತವರು ಇಂಥ 4 ಜನ ಪುಣ್ಯವಂತರು ಕೃಷ್ಣನ ಬಗ್ಗೆ ಅರಿಯಲು ಪ್ರಯತ್ನಿಸುತ್ತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಮುಂದೆ ಕೃಷ್ಣ ಹೇಳ್ತಾನೆ, ಇವರಲ್ಲಿ ಪೂರ್ಣ ಜ್ಞಾನ ಇರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಅದರಲ್ಲಿ ಕೂಡ ಯಾರು ಶ್ರದ್ಧೆಯಿಂದ ಕೃಷ್ಣನನ್ನು ಮಾತ್ರ ಪೂಜಿಸ್ತಾನೋ ಅವನು ನನಗೆ ಅತ್ಯಂತ ಪ್ರಿಯ. ನಾನು ಕೂಡ ಅವನಿಗೆ, ನನ್ನನ್ನು ಮಾತ್ರ ಅವನು ಪೂಜಿಸ್ತಾನೆ, ನನ್ನನ್ನು ಇಷ್ಟ ಆದ್ರಿಂದ ಅವನು ನನ್ನನ್ನು ಪೂಜಿಸ್ತಾನೆ. ಅದೇ ರೀತಿ ಅವನು ನನಗೆ ಅತ್ಯಂತ ಪ್ರಿಯನಾದವನು ಅಂತ ಹೇಳಿ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನನ್ನು ಮಾತ್ರ ಪೂಜೆ ಮಾಡಿ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ನಾಂ ಪ್ರಪದ್ಯತೆ ವಾಸುದೇವ ಸರ್ವವಿಧಿ ಸ ಮಹಾತ್ಮ ಸುದುರ್ಲಭ ಅಂತ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ನಾನು ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ. ಆದರೆ ಅಂತಹ ಮಹಾತ್ಮನು ತುಂಬಾ ದುರ್ಲಭ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅನೇಕ ಜನ್ಮಗಳನ್ನು ಸಾಗಿ ಬಂದ ನಂತರ, ಅನೇಕ ಯೋನಿಗಳನ್ನು ನಾವು ದಾಟಿ ಬಂದ ನಂತರ ನಮ್ಗೆ ಈ ಮಾನವ ಜನ್ಮ ಸಿಗ್ತದೆ. ಆ ಜನ್ಮದಲ್ಲಿ ಕೂಡ ನಾವು ಕೃಷ್ಣನ ಬಗ್ಗೆ ತಿಳಿಯದಿದ್ರೆ ಪುನಃ ಜನ್ಮ ಚಕ್ರಗಳು ಜನ್ಮ ಮೃತ್ಯು ಜರಾ ವ್ಯಾಧಿ ಅಂತ ಚಕ್ರದಲ್ಲಿ ತಿರುಗಿ ಪುನಃ ನಮಗೆ ಮನುಷ್ಯ ಜನ್ಮ ಬಂದಾಗ ಅನೇಕ ಬಾರಿ ಹುಟ್ಟಿ ಸಿಕ್ಕ ನಂತರ ವಾಸ್ತವವಾಗಿ ಅವನಿಗೆ ಜ್ಞಾನದ ಎಲ್ಲ ಕಾರಣಗಳ ಕಾರಣ ಈ ಜ್ಞಾನ ಏನು ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಲ್ಲ, ಇಲ್ಲಿ ಇರುವಂತದ್ದೆಲ್ಲಾ ಕೃಷ್ಣನಿಗೆ ಸಂಬಂಧಪಟ್ಟ, ಕೃಷ್ಣನಿಂದಲೇ ಉತ್ಪತ್ತಿ ಆದದ್ದು, ಕೃಷ್ಣನೇ ಇದರ ಮೂಲ ಪುರುಷ ಅಂತ ಹೇಳೋ ಒಂದು ಕಾರಣ ಅವನಿಗೆ ಗೊತ್ತಾದಾಗ ಅವನು ನನಗೆ ಪೂರ್ತಿಯಾಗಿ ಶರಣಾಗತನಾಗುತ್ತಾನೆ. ಆದ್ರೆ ಅಂತಹ ಮಹಾತ್ಮ ತುಂಬಾ ದುರ್ಲಭ ಅಂತ ಕೃಷ್ಣನ ಕೂಡ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.
ಕೃಷ್ಣ ಹೇಳ್ತಾನೆ, ಯಾರ ಬಯಕೆಗಳು, ಯಾರ ಬುದ್ಧಿಶಕ್ತಿಯನ್ನು, ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ ಅಂತ. ಯೋ ಯೋ ಕಾಮೈಸ್ತೈರ್ಹತ್ತ ಜ್ಞಾನಃ ಪ್ರಪದ್ಯಂತೆ ಅನ್ಯ ದೇವತಾ ತಮ್ ತಮ್ ನಿಯಮಮಾಸ್ತಾಯ ಪ್ರಕೃತ್ಯ ನಿಯತಾ ಸ್ವಯ ಅಂತ ಕೃಷ್ಣ ಹೇಳ್ತಾನೆ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳಿಗೆ ಶರಣಾಗತರಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಕೆಲವರು ಐಹಿಕ ಬಯಕೆಗಳ ಗುರಿ ಸಾಧನೆಗಾಗಿ ಕೃಷ್ಣನನ್ನು ಬಿಟ್ಟು ಬೇರೆ ಬೇರೆ ದೇವತೆಗಳ ಪೂಜೆಗಳನ್ನು ಮಾಡ್ತಾರೆ. ಅಂತವರು ಅದಕ್ಕೆ ಕಟ್ಟುನಿಟ್ಟಾಗಿ ಅದನ್ನು ಅನುಸರಣೆ ಮಾಡ್ತಾರೆ. ಅವರು ಕೃಷ್ಣನಿಗೆ ಪೂಜೆ ಮಾಡುವುದಿಲ್ಲ, ದೇವತೆಗಳಿಗೆ ಮಾತ್ರ ಶರಣಾಗತರಾಗ್ತಾರೆ ಅಂತ. ಆದ್ರೆ ಆ ದೇವತೆಗಳು ಕೂಡ ಕೃಷ್ಣನಿಂದಲೇ ನಿಯೋಜಿಸಲ್ಪಟ್ಟವರು ಅಂತ ಹೇಳುವ ಅರಿವು ಅವರಿಗೆ ಇರುವುದಿಲ್ಲ. ಅವರು ಯಾವ ವರವನ್ನು ಬೇಡಿದ್ರು ಕೂಡ ಅದನ್ನು ದಯಪಾಲಿಸುವವನು ಕೃಷ್ಣ ಅಂತ ಹೇಳುವ ಜ್ಞಾನ ಅವರಲ್ಲಿ ಇರುವುದಿಲ್ಲ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚದಿಂದ, ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಅದು ಕೃಷ್ಣನಿಗೆ ಹೋಗ್ತದೆ. ನೀವು ಯಾವ ದೇವರಲ್ಲಿ ವರವನ್ನು ಬೇಡಿದ್ರು ಅಥವಾ ಯಾವ ಕಾಮನೆಗಳನ್ನು ನೀವು ಅವರ ಮುಂದಿಟ್ಟರು ಕೂಡ ಅದನ್ನು ದಯಪಾಲಿಸುವವನು, ಅದನ್ನು ಕೊಡು ಆ ದೇವತೆಗಳ ಮೂಲಕ ನಿಮಗೆ ತಲುಪಿಸುವವನು ಕೃಷ್ಣನೇ. ಆದ್ರೆ ಅದು ಅವರಿಗೆ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಅದು ಗೊತ್ತಿರುವುದಿಲ್ಲ. ಅವರ ಕಾಮಗಳಿಗೆ ಯಾರು ಸ್ಪಂದಿಸ್ತಾರೋ ಅಂತಹ ದೇವರನ್ನು ಮಾತ್ರ ಅವರು ಪೂಜೆ ಮಾಡ್ತಾರೆ. ಪರಮಪ್ರಭು ಅಂದ್ರೆ ಕೃಷ್ಣನ ಅನುಮತಿ ಇಲ್ಲದೆ ತಮ್ಮ ಭಕ್ತರಿಗೆ ವರಗಳನ್ನು ಪಾಲಿಸುವ ಸ್ವಾತಂತ್ರ್ಯ ದೇವತೆಗಳಿಗಿಲ್ಲ. ಎಲ್ಲದರ ಒಡೆಯ ಕೃಷ್ಣ ಎಂಬುದನ್ನು ಜೀವಿಗಳು ಮರೆತಿರಬಹುದು, ಆದ್ರೆ ಉಳಿದ ದೇವರುಗಳು ಏನು ಕೃಷ್ಣನಿಂದ ನಿಯೋಜಿಸಲ್ಪಟ್ಟ ದೇವತೆಗಳಿದ್ದಾರಲ್ಲ ಅವರಿಗೆ ಯಾರಿಗೂ ಮರ್ತು ಹೋಗ್ಲಿಲ್ಲ ಕೃಷ್ಣ ದೇವರು ಅಂತ ಹೇಳಿ. ಅವರೆಲ್ಲ ಕೃಷ್ಣನಂತವೇ ಮುಖ ಮಾಡಿದ್ದಾರೆ. ಇವನು ನನ್ನನ್ನು ಪೂಜೆ ಮಾಡ್ತಿದ್ದಾನೆ, ಇವನಿಗೆ ಕೊಡ್ಬೇಕೋ ಬೇಡೋ ಅಂತ ಹೇಳಿ ಅವರು ಕೃಷ್ಣನ ಅನುಮತಿ ಪಡೆದೇ ಅವರು ಕೊಡುವಂತಹದ್ದು. ಅವರಾಗಿ ಏನನ್ನು ದಯಪಾಲಿಸುವ ಹಾಗಿಲ್ಲ. ಆದ್ರೆ ಕೆಲವು ಸಲ ಸಿಗ್ತದೆ. ಯಾಕೆ ಸಿಗ್ತದೆ ಅಂದ್ರೆ ಮನುಷ್ಯನ ಕರ್ಮಫಲಗಳಿಗೆ ಅನುಸಾರವಾಗಿ ಸಿಗ್ತದೋ ಇಲ್ವೋ ಅದು ಅವರಿಗೆ ಬಿಟ್ಟದ್ದು. ಕೆಲವು ಸಲ ನೀವು ಪೂಜೆ ಮಾಡಿದ್ರೆ ಸಿಗ್ತದೆ, ಕೆಲವು ಸಲ ಪೂಜೆ ಮಾಡಿದ್ರೆ ಸಿಕ್ಕದೇ ಹೋಗ್ಬೋದು. ಅದು ಅವರವರ ಕರ್ಮಫಲಗಳಿಗೆ ಅನುಸಾರವಾಗಿ. ಆದ್ರೆ ಅದನ್ನು ಕೊಡುದು ಅಥವಾ ಬಿಡುದು ನಿಶ್ಚಯ ಮಾಡುದು ಅಂತಹ ಒಂದು ಡಿಸಿಷನ್ ಪವರ್ ಇರುವುದು, ಡಿಸೈಡಿಂಗ್ ಅಥಾರಿಟಿ ಕೃಷ್ಣ ಅಂತ ಹೇಳಿ ನಮ್ಗಿಲ್ಲಿ ಗೊತ್ತಾಗ್ತದೆ. ಹಾಗೆ ಅರ್ಜುನನ ಹತ್ರ ಅವನು ಹೇಗೆ ಹೇಳ್ತಾ ಇದ್ದಾನೆ, ದೇವತೆಗಳನ್ನು ಪೂಜೆ ಮಾಡಿ ವರಗಳನ್ನು ಪಡೆದಂತೆ ಅವರು ಕಾಣಬಹುದು, ಆದರೆ ನನ್ನ ಅನುಮತಿ ಇಲ್ಲದೆ ಯಾರು ಏನನ್ನು ಪಡೆಯುವುದಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ದೇವತೆಗಳನ್ನು ಪೂಜಿಸುವುದರಿಂದ ಆಗುವ ಲಾಭ ನಷ್ಟಗಳು ಏನು ಅಂತ ಹೇಳಿ ಎನ್ನುವುದನ್ನು ಕೂಡ ಇಲ್ಲಿ ಕೃಷ್ಣ ಹೇಳ್ತಾನೆ. ದೇವತೆಗಳಿಂದ ಪಡೆದ ವರ ನಶ್ವರ. ಯಾಕೆಂತ ಹೇಳಿದ್ರೆ ದೇವತೆಗಳ ಲೋಕವೇ ನಶ್ವರ. ಅವುಗಳಿಗೆ ಕೂಡ ಒಂದು ಎಂಡ್ ಉಂಟು, ಅಂತ್ಯ ಉಂಟು. ನಮ್ಮ ಹಾಗೆ ದೇವರಿಗೂ ಕೂಡ, ಉಳಿದ ದೇವತೆಗಳಿಗೂ ಕೂಡ, ಬ್ರಹ್ಮನಿಂದ ಹಿಡಿದು ಎಲ್ಲ ಕೋಟಿ ದೇವತೆಗಳಿಗೂ ಕೂಡ ಒಂದು ಅಂತ್ಯ ಉಂಟು. ಆದ್ರೆ ಕೃಷ್ಣನಿಗೆ ಮಾತ್ರ ಅಂತ್ಯ ಇಲ್ಲ. ಆದ್ರಿಂದ ಅಂತ್ಯ ಇರುವಂತಹ ದೇವತೆಗಳು ಕೊಟ್ಟಂತಹ ವರಗಳು ಕೂಡ ಒಂದು ದಿನ ಅಂತ್ಯಗೊಳ್ತವೆ. ಇದನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ. ದೇವತೆಗಳನ್ನು ಪೂಜಿಸುವ ಅವರಿಗೆ ಜಾಸ್ತಿ ಅಂದ್ರೆ ಏನ್ ಕೊಡ್ಬೋದು ಅಂತ ದೇವತೆಗಳನ್ನು ಪೂಜೆ ಮಾಡೋ ದೇವತೆಗಳಿಂದ ಬಯಸುವವರಿಗೆ, ಮನುಷ್ಯರಿಗೆ, ಅವರಿಗೆ ಅಂತಹ ದೇವತೆಗಳ ಲೋಕಕ್ಕೆ ಹೋಗುವಂತಹ ಒಂದು ಚಾನ್ಸ್ ಸಿಗ್ಬೋದು. ಅವರ ದೇವತೆಗಳ ಲೋಕಕ್ಕೆ ಅವರು ಹೋಗ್ಬೋದು. ಆದ್ರೆ ಕೃಷ್ಣ ಅಲ್ಲಿಂದ ಅವರು ಕೃಷ್ಣ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪುನಃ ಅವರು ಜನ್ಮ ಎತ್ತಬೇಕಾಗ್ತದೆ. ಕೃಷ್ಣನೇ ಆ ಜ್ಞಾನವನ್ನು ಅವನಲ್ಲಿಗೆ ಬರುವಂತಹ ಜ್ಞಾನವನ್ನು ಕೃಷ್ಣನೇ ಕೊಡಬೇಕಾಗ್ತದೆ. ಕೃಷ್ಣನಿಗೆ ಅವರು ಶರಣಾಗತನಾಗಬೇಕಾಗ್ತದೆ. ಕೃಷ್ಣ ಹೇಳ್ತಾನೆ, ಇಂತಹ ಶ್ರದ್ಧೆಯನ್ನು ಪಡೆದು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ ಅಂತ. ಎಲ್ಲವನ್ನು ಕೊಡುವವನು ಕೃಷ್ಣ ಮಾತ್ರ. ಎಲ್ಲಾ ದೇವತೆಗಳು ಅವನಿಂದಲೇ
ವರವನ್ನು ಪಡೆದು ಆಮೇಲೆ ಅದನ್ನು ಮನುಷ್ಯರಿಗೆ ಕೊಡಬೇಕು, ಆ ರೀತಿ ಹಸ್ತಾಂತರಿಸ್ಬೇಕು. ಅದು ನಮ್ಗೆ ಗೊತ್ತಿಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಭಗವದ್ಗೀತೆಯಲ್ಲಿ ಕೃಷ್ಣನೇ ಸ್ವತಃ ಹೇಳ್ತಾ ಇದ್ದಾನೆ. ಅಲ್ಪ ಬುದ್ಧಿ ಉಳ್ಳವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು, ಅಂದ್ರೆ ಅದಕ್ಕೆ ಅಂತ್ಯ ಉಂಟು, ಮತ್ತು ಅಲ್ಪ ಕಾಲದ್ದು, ಲಿಮಿಟೆಡ್ ಪೀರಿಯಡ್. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮಲೋಕವನ್ನು ಮುಟ್ಟುವರು. ನನ್ನನ್ನು ಪೂಜಿಸುವವರು ನನ್ನಲ್ಲಿಗೆ ಬರ್ತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವಮಜಾನಂತು ಮಾಮವ್ಯಂ ಮನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪ ಅರ್ಥವಾಗುವುದಿಲ್ಲ ಅಂತ ಕೆಲವರಿದ್ದಾರೆ. ಅಂದ್ರೆ ಅವ್ರು ಹೇಳ್ತಾರೆ, ದೇವರಿಗೆ ಕೃಷ್ಣನಿಗೆ ಆಕಾರ ಇಲ್ಲ ಅಂತ, ಅವನು ನಿರಾಕಾರ, ಅವನು ಯಾವ ರೂಪದಲ್ಲಿ ಬೇಕಿದ್ರು ಇರ್ಬೋದು, ಕೃಷ್ಣನಿಗೆ ಒಂದು ಪರ್ಫೆಕ್ಟ್ ರೂಪ ಅಂತ ಹೇಳೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ನಿರಾಕಾರವಾದಿಗಳು ಅಂತ ಹೇಳ್ತಾರೆ, ಆಕಾರವಿಲ್ಲ, ರೂಪವಿಲ್ಲ ಕೃಷ್ಣನಿಗೆ ಅಂತ ಹೇಳಿ, ಅವನು ನಿರ್ಗುಣ, ಅವನಿಗೆ ಗುಣಗಳಿಲ್ಲ ಅಂತ ಹೇಳಿ ಹೇಳ್ತಾರೆ. ಒಂದು ಶೂನ್ಯವನ್ನು ಅವರು ಪೂಜಿಸ್ತಾ ಇರ್ತಾರೆ. ಬರೀ ಶೂನ್ಯದಲ್ಲಿ ಮನಸ್ಸನ್ನು ನೆಟ್ಟು ಶೂನ್ಯದ ಬಗ್ಗೆ ಯೋಚಿಸ್ತಾ ಶೂನ್ಯವನ್ನು ಅವರು ಪೂಜಿಸ್ತಾ ಇರ್ತಾರೆ. ಆದ್ರೆ ಕೃಷ್ಣನಿಗೆ ರೂಪ ಉಂಟು. ಇದನ್ನು ನಾವು ವೇದಗಳಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ನೋಡಿದ್ದೇವೆ. ಅದನ್ನು ಕಲ್ತು ನಮಗೆ ಹಿಂದಿನ ಯುಗದಲ್ಲಿ ತಪಸ್ಸನ್ನಾಚಿಸಿದವರೆಲ್ಲ ಅದನ್ನು ಕಲ್ತು ನಮಗೆ ಹೇಳಿದ್ದಾರೆ. ದೇವರಿದ್ದಾರೆ, ದೇವರ ರೂಪ ಯಾವ ರೀತಿ ಉಂಟು ಅಂತ ಹೇಳುವುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ರೆ ನಾವು ಕೆಲವರು ಅದನ್ನು ನಂಬುದಿಲ್ಲ ಅಷ್ಟೇ. ಈ ನೋಡು, ಅರವಿಂದ ದಳಾಯತಾಕ್ಷ ಅಂತ ಹೇಳಿದ್ರೆ ಏನರ್ಥ? ತಾವರೇ ಅಂತ ಕಣ್ಣುಗಳುಳ್ಳವನು. ಅದನ್ನು ನೋಡಿದ್ರಿಂದ ತಾನೇ ಎಲ್ಲ ಅಂತ ಒಂದು ಕಣ್ಣುಳ್ಳವನು ಅಂತ ಗೊತ್ತಿರುವುದು. ಸುಮ್ಮನೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ. ವೇದವ್ಯಾಸ, ನಾರದರಂತಹ ಭಕ್ತರು ದೇವರ ಸ್ವರೂಪವನ್ನು ವಿವರಿಸಿದ್ದಾರೆ. ಕೃಷ್ಣ ನೀಲಮೇಘ ಶ್ಯಾಮ ಯಾಕೆ ಹೇಳ್ತಾರೆ? ಕೃಷ್ಣನಿಗೆ ಅಂತ ಬಣ್ಣ ಇದ್ದದ್ರಿಂದ ಅಲ್ವಾ ಅವನು ಹೇಳುದು. ಸುಮ್ಮನೆ ಹೇಳಲಿಕ್ಕೆ ಆಗ್ತದ? ನಮಗೆ ಆಗುದಿಲ್ಲ ಅಲ್ಲ. ಆದ್ರಿಂದ ಕೃಷ್ಣನಿಗೆ ರೂಪ ಉಂಟು, ಅವನಿಗೆ ಗುಣಗಳುಂಟು ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಕೃಷ್ಣನೇ ಇದನ್ನು ಹೇಳ್ತಾನೆ, ನಿರಾಕಾರವಾದ ಕಲ್ಪನೆ ತಪ್ಪು. ಕೃಷ್ಣನನ್ನು ಮೂರ್ತಿ ಪೂಜೆ ಮಾಡುದು, ಅದಕ್ಕೆ ನಾವು ಮೂರ್ತಿ ಪೂಜೆ ಮಾಡುದು. ಕೃಷ್ಣನಿಗೆ ಒಂದು ರೂಪ ಉಂಟು, ಆ ರೂಪವನ್ನು ನಾವು ಪೂಜೆ ಮಾಡಬೇಕು, ಕೃಷ್ಣ ಪೂಜೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾನೆ. ಕೃಷ್ಣನ ಬಗ್ಗೆ ಅಸೂಯೆ ಇರುವವರು, ಭಕ್ತಿ ಇಲ್ಲದವರು ಈ ರೀತಿ ಕೃಷ್ಣನಿಗೆ ರೂಪ ಇಲ್ಲ ಅಂತ ಹೇಳಿ ಸಾರ್ತಾರೆ. ಅವರನ್ನು ನಾವು ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳು ಅಂತ ಹೇಳಿ ಕರೀತೇವೆ. ಕೃಷ್ಣ ತನ್ನ ಬಗ್ಗೆ ವಿವರಿಸುತ್ತಾ ಇನ್ನೂ ವಿವರವಾಗಿ ಹೇಳ್ತಾನೆ, ಅರ್ಜುನ, ನಾನು ಈಗ ಏನಾಗುತ್ತಿದೆ ಎಂಬುದನ್ನು ಬಲ್ಲೆ, ಹಿಂದೆ ಏನಾಗಿದೆ ಅನ್ನೋದನ್ನು ನಾನು ಬಲ್ಲೆ, ಮುಂದೆ ಏನಾಗ ಹೋಗುತ್ತದೆ ಎಂಬುದನ್ನು ಕೂಡ ನಾನು ಬಲ್ಲೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಆದ್ರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ಪರಮಪುರುಷನಾಗಿ ನಾನು ಹಿಂದೆ ಆದದ್ದನ್ನು, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ನಾನು ಬಲ್ಲೆ. ಆದರೆ ನಾನು ಎಲ್ಲಾ ಜೀವಿಗಳನ್ನೂ ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ನನಗೆ ಎಲ್ಲರನ್ನೂ ಗೊತ್ತುಂಟು, ನಾನು ಎಲ್ಲರಲ್ಲೂ ಪರಮಾತ್ಮನಾಗಿ ಇದ್ದೇನೆ. ಆದ್ರಿಂದ ನನಗೆ ಎಲ್ಲಾ ಜೀವಿಗಳ ಹಿಂದೆ ಮುಂದೆ ಎಲ್ಲ ನನಗೆ ಗೊತ್ತುಂಟು. ಆದ್ರೆ ನನ್ನನ್ನು ಬಲ್ಲವರು ಯಾರು ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅವನನ್ನು ಬೇರೆ ದೇವತೆಗಳಂತೆ ನಾವು ತಿಳಿಯಬಾರದು. ದೇವತೆಗಳ ಒಡೆಯ ಕೃಷ್ಣ. ದೇವತೆಗಳಿಗೂ ಕೂಡ ನಾವು ನೋಡಿದೆವು, ದೇವತೆಗಳಿಗೂ ಕೂಡ ಒಂದು ಅಂತ್ಯ ಉಂಟು, ಆದ್ರೆ ಕೃಷ್ಣನಿಗೆ ಅಂತ್ಯ ಇಲ್ಲ. ಈ ಜೀವಿಗಳು ಹುಟ್ಟುವಾಗಲೇ ಭ್ರಾಂತಿಯಿಂದ ಕೂಡಿರುವುದರಿಂದ ಅವರಿಗೆ ಅದು ಅರ್ಥ ಆಗುವುದಿಲ್ಲ. ಅಂದ್ರೆ ಈ ದ್ವಂದ್ವಗಳಿಂದ, ಈ 3 ಗುಣಗಳಿಂದ ಕೂಡಿರುವುದರಿಂದ ಅವರಿಗೆ ಇದು ಅರ್ಥ ಆಗುವುದಿಲ್ಲ. ಈಗ ನಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ, ಆಕಾಶದಲ್ಲಿ ನಕ್ಷತ್ರಗಳು ಉಂಟು ಅಂತ ಹೇಳಿ ನಮ್ಗೆ ಗೊತ್ತುಂಟು. ಆದ್ರೆ ಮೋಡ ಕವಿದಾಗ ನಮ್ಗೆ
ಮೋಡ ಆಕಾಶದಲ್ಲಿ ತುಂಬಿದಾಗ ನಮ್ಗೆ ಯಾವ ನಕ್ಷತ್ರಗಳು ಕಾಣೋದಿಲ್ಲ. ನಾವೇನ್ ಅದ್ರ ಅರ್ಥ ಅಲ್ಲಿ ನಕ್ಷತ್ರ ಇಲ್ಲ ಅಂತವೇ ಅಲ್ಲ, ನಕ್ಷತ್ರ ಉಂಟು, ನಮಗದು ಕಾಣಿಸುವುದಿಲ್ಲ, ನಮ್ಮ ಬುದ್ಧಿಗೆ ಅದು ಹೊಳೆಯುವುದಿಲ್ಲ. ಅಥವಾ ನಮಗೆ ಒಂದು ಮಾಯ ಆವರಿಸಿ ಬಿಟ್ಟಿದೆ ಅಲ್ಲಿ ನಕ್ಷತ್ರ ಇಲ್ಲ ಅಂತ ಹೇಳೋ ಒಂದು ಮಾಯ ನಮ್ಮನ್ನು ಆವರಿಸಿ ಬಿಟ್ಟಿದೆ. ಆದ್ರೆ ಅಲ್ಲಿ ನಕ್ಷತ್ರ ಉಂಟು. ಆ ಮೋಡ ಅಂತ ಹೇಳೋ ಒಂದು ಮಾಯ ನಮ್ಮನ್ನು ಕವಿದು ಬಿಟ್ಟಿದೆ. ಆದ್ರಿಂದ ನಮಗೆ ಹಿಂದಿನ ಜನ್ಮದ ಅಥವಾ ಮುಂದೆ ಆಗುವಂತ ಯಾವುದೇ ಕ್ರಿಯೆಗಳ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಆದ್ರೆ ಕೃಷ್ಣ ಹಾಗಲ್ಲ, ಅವನನ್ನು ಯಾವುದೇ ಮೋಹ ಕವಿಯುವುದಿಲ್ಲ. ಆದ್ರಿಂದ ಅವನಿಗೆ ಹಿಂದಿನ ಜನ್ಮದ್ದು, ಮುಂದಿನ ಜನ್ಮದ್ದು, ಮುಂದೆ ಆಗುವಂತದ್ದು ಅವನ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಬಗ್ಗೆ ಕೂಡ ಕೃಷ್ಣನಿಗೆಲ್ಲ ಗೊತ್ತುಂಟು ಅಂತ ಹೇಳಿ ಇದರಿಂದ ನಾವು ತಿಳ್ಕೊಳ್ತೇವೆ. ಯಾರು ಹಿಂದಿನ ಜನ್ಮದಲ್ಲಿ ಮತ್ತು ಜನ್ಮದಲ್ಲಿ ಪುಣ್ಯಕರ್ಮ ಮಾಡಿದ್ದಾರೋ ಅವರು ಈ ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗಿ ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಏಷಾಂ ದ್ವಂದ್ವಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವೃತಾಃ. ಯಾರು ಈ ದ್ವಂದ್ವಗಳಿಂದ ಮುಕ್ತರಾಗಿದ್ದಾರೆ ಅವರು ನನ್ನನ್ನು ಭಕ್ತಿಪೂರ್ವಕವಾಗಿ ದೃಢತೆಯಿಂದ ಶ್ರದ್ಧೆಯಿಂದ ನನ್ನನ್ನು ಭಜಿಸ್ತಾರೆ. ಅಂತವರಿಗೆ ಉತ್ತಮ ಗುರುಗಳು ಕೂಡ ದೊರಕ್ತಾರೆ. ಆ ಗುರುಗಳ ಸಂಘದಲ್ಲಿ ನಾವು ಕೃಷ್ಣನ ಬಗ್ಗೆ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆಯುತ್ತೇವೆ. ಭಕ್ತರ ಸಹವಾಸ ಕೂಡ ಅಂತವರಿಗೆ ಸಿಗ್ತದೆ. ಆ ಭಕ್ತರ ಸಹವಾಸದಲ್ಲಿ ನಾವು ನಾನು ಏನು ಮರೆತಿದ್ದೇವೆ ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ತೇವೆ. ಅವರಿಗೆ ಕೃಷ್ಣ ಭಕ್ತರಿಗೆ ಕೃಷ್ಣನ ಬಗ್ಗೆ ಜ್ಞಾನ ಇರ್ತದೆ. ಅಂತಹ ಭಕ್ತರ ಸಹವಾಸದಲ್ಲಿ ನಾವು ಏನನ್ನು ಮರೆತಿದ್ದೇವೆ ಅಂತ ಹೇಳುವುದು ನಮಗೆ ಅರ್ಥವಾಗ್ತದೆ. ನಾವು ಕೂಡ ಕೃಷ್ಣ ಪ್ರಜ್ಞೆಗೆ ಅದರಿಂದ ಮೇಲೆ ಬರ್ಲಿಕ್ಕೆ ಆಗ್ತದೆ ಎನ್ನುವುದು ನಾವು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯ ರೂಪದ ಈ ಜನ್ಮ ಕೃಷ್ಣ ಭಕ್ತಿ ಮಾಡಲು ಲಭಿಸಿದ ಒಂದು ಅವಕಾಶ ಎಂದು ನಮಗೆ ಆಗ ಅರ್ಥ ಆಗ್ತದೆ. ಇದನ್ನು ನಾವು ಈ ಯಂತ್ರವನ್ನು ನಾನು ಹೇಳಿದೆ, ದೇಹ ಅಂತ ಹೇಳಿದ್ರೆ ಯಂತ್ರದ ಮೂಲಕ ನಾವು ಪರಮಾತ್ಮನೊಂದಿಗೆ ಜೋಡಣೆ ಹೊಂದಬೇಕು, ಸಂಯೋಜನೆ ಹೊಂದಬೇಕು ಅಂತ ಹೇಳಿ ಆಗ ಈ ಕೃಷ್ಣ ಭಕ್ತಿಗೆ ಬಂದಾಗ ನಮಗೆ ಅರ್ಥ ಆಗ್ತದೆ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದ್ದು ಒಂದು ಅವಕಾಶ, ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಅವಕಾಶ, ಕೃಷ್ಣನಿಗೆ ಶರಣಾಗತನಾಗ್ಲಿಕ್ಕೆ, ದೃಢ ಭಕ್ತಿ ಮಾಡ್ಲಿಕ್ಕೆ ಒಂದು ಅವಕಾಶ ಕೃಷ್ಣ ನೀಡಿದ್ದು ಅಂತ ಹೇಳುವಂತದ್ದು ನಮಗೆ ಅರ್ಥ ಆಗ್ತದೆ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಭಕ್ತಿಯಿಂದ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ಯೋಗಾಭ್ಯಾಸ ಮಾಡಿದರೆ ನನ್ನನ್ನು ಅರಿತುಕೊಳ್ಳಬಹುದು. ಇಂತಹ ಜ್ಞಾನವನ್ನು ತಿಳಿದ ನಂತರ ನಿನಗೆ ತಿಳಿದುಕೊಳ್ಳಬೇಕಾದದ್ದು ಏನೂ ಇಲ್ಲ, ಇದಕ್ಕಾಗಿ ಪ್ರಯತ್ನ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಮೊದಲಿಗೆ ಹೇಳಿದ್ದಾನೆ. ಅದೇ ರೀತಿ ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದಿ ಬುದ್ಧಿವಂತರು, ಮುಪ್ಪು ಸಾವುಗಳಿಗಿಂತ ಬಿಡುಗಡೆ ಹೊಂದಲು ಬಯಸುವಂತಹ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುತ್ತಾರೆ. ಅವರು ನಿಜವಾಗಿ ಬುದ್ಧಿವಂತರು. ಅವರಿಗೆ ಕೃಷ್ಣನನ್ನು ಮರೆತು ಹೋಗುವುದಿಲ್ಲ. ಅವರು ಕೃಷ್ಣನನ್ನು ಮರೆತದ್ದರಿಂದಲೇ ನಾನು ಈ ಜನನ ಮರಣಗಳ ಚಕ್ರಕ್ಕೆ ಸಿಕ್ಕಿಕೊಂಡಿದ್ದೇನೆ ಅಂತ ಹೇಳೋದು ಅವರಿಗೆ ಅರ್ಥ ಆಗ್ತದೆ. ಆದ್ರಿಂದ ಅವರು ಪುನಃ ಅಂತ ತಪ್ಪನ್ನು ಮಾಡುವುದಿಲ್ಲ. ಅವರು ದೃಢತೆಯಿಂದ ಕೃಷ್ಣನನ್ನು ಆರಾಧಿಸ್ತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ 7ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ಅಂದ್ರೆ ಇದರ ಸಮರಿ ಕೊನೆಯದಾಗಿ ಏನು ನಿರ್ಣಯ ಕೊಡ್ತಾನೆ ಕೃಷ್ಣ ಅಂತ ಹೇಳಿದ್ರೆ, ಭಕ್ತಿಯಿಂದ ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ಯೋಗಾಭ್ಯಾಸ ಮಾಡಿದರೆ ನನ್ನನ್ನು ಅರಿತುಕೊಳ್ಳಬಹುದು. ಇಂತಹ ಜ್ಞಾನವನ್ನು ತಿಳಿದ ನಂತರ ನಿನಗೆ ತಿಳಿದುಕೊಳ್ಳಬೇಕಾದದ್ದು ಯಾವುದೂ ಇಲ್ಲ. ಇದಕ್ಕಾಗಿ ಪ್ರಯತ್ನ ಪಡುವ ಸಾವಿರಾರು ಜನರಲ್ಲಿ ಒಬ್ಬ ಮಾತ್ರ ಇಂಥ ಜ್ಞಾನವನ್ನು ಪಡೆಯುತ್ತಾನೆ, ಒಬ್ಬ ಮಾತ್ರ ನನ್ನಲ್ಲಿಗೆ ಬರ್ಲಿಕ್ಕೆ ಅವಕಾಶ ಸಿಗ್ತದೆ, ಅಂಥವರಿಗೆ ಮಾತ್ರ ಈ ಜ್ಞಾನ ಸಿಗ್ತದೆ ಅಂತ ಹೇಳಿ, ಒಬ್ರಿಗೆ ಮಾತ್ರ ಪುಣ್ಯ ಬಲಗಳ
ಕರ್ಮದಿಂದ ಬಿಡುಗಡೆಯಾಗಿ ಇಂತಹ ಒಂದು ಜ್ಞಾನ ಸಿಗ್ತದೆ ಅಂತ ಹೇಳ್ತಾನೆ ಕೃಷ್ಣ. ಆಮೇಲೆ ಏನ್ ಹೇಳ್ತಾನೆ ಕೃಷ್ಣ, ಅವನ ವಿವಿಧ ರೀತಿಯ ಶಕ್ತಿಗಳ ಬಗ್ಗೆ ಕೂಡ ವಿವರಿಸ್ತಾನೆ. ಕೆಳಮಟ್ಟದ ಶಕ್ತಿ, ಕೀಳು ಮಟ್ಟದ ಶಕ್ತಿ, ಶ್ರೇಷ್ಠ ಮಟ್ಟದ ಶಕ್ತಿಯ ಬಗ್ಗೆ ಕೂಡ ವಿವರಿಸ್ತಾನೆ. ಇದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ವಿವರವಾಗಿ ನೋಡ್ಲಿಕ್ಕಿದ್ದೇವೆ. ಈಗ ಇಲ್ಲಿ ಸಂಕ್ಷಿಪ್ತವಾಗಿ ಅಷ್ಟೇ ಹೇಳಿ ನಾವು ತಿಳಿತಾ ಇದ್ದೇವೆ. 3 ಗುಣಗಳಿಂದ ತುಂಬಿದ ಜನರು ಮಾಯೆಯಿಂದ ಮುಳುಗಿ ನನ್ನನ್ನು ಅರಿಯುವುದಿಲ್ಲ. ನನ್ನ ಮಾಯಾಶಕ್ತಿಯನ್ನು ಗೆಲ್ಲಬೇಕಾದರೆ ನನಗೆ ಶರಣಾಗಬೇಕು. ಈ 3 ಗುಣಗಳು ಮನುಷ್ಯರನ್ನು ಆವರಿಸಿಕೊಂಡಿದೆ. ಕೆಲವು ಪ್ರಮಾಣಗಳಲ್ಲಿ, ಕೆಲವು ರೀತಿಯಲ್ಲಿ ಅದು ಆವರಿಸಿಕೊಂಡಿದೆ. ಕೆಲವರಲ್ಲಿ ಜಾಸ್ತಿ ಆಗಿದೆ, ಆವರಣ ಇದೆ, ಕೆಲವರಲ್ಲಿ ಕಮ್ಮಿ ಇದೆ. ಯಾರು ಬಿಡುಗಡೆ ಹೊಂದಲಿಕ್ಕೆ ಬಯಸ್ತಾರೋ ಅವರು ನನಗೆ ಶರಣಾಗತ ಆಗ್ಬೇಕು. ಆಗ ನಾನೇ ಈ ಮಾಯೆಯಿಂದ ನಿಮ್ಮನ್ನು ಬಿಡಿಸಿ ನನ್ನಲ್ಲಿ ಶರಣಾಗುವಂತಹ ಬುದ್ಧಿಯನ್ನು ನಿಮಗೆ ದಯಪಾಲಿಸ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹಾಗೆ ದೇವರ ಪೂಜೆ ಮಾಡುವವರು ದೇವರಲ್ಲಿಗೆ ಹೋಗ್ಬೋದು, ಇತರ ದೇವತೆಗಳನ್ನು ಪೂಜೆ ಮಾಡುವವರು ಅವರ ರಾಜ್ಯಕ್ಕೆ ಹೋಗ್ಬೋದು. ಆದ್ರೆ ಪುನಃ ಕೃಷ್ಣನಲ್ಲಿಗೆ ಹೋಗ್ಬೇಕಿದ್ರೆ ನೀವು ಪುನಃ ಕೃಷ್ಣನಿಗೆ ಪೂಜೆ ಮಾಡ್ಬೇಕು. ನೀವು ಅಲ್ಲಿಂದೇ ಡೈರೆಕ್ಟ್ ಪುನಃ ಕೃಷ್ಣ ಲೋಕಕ್ಕೆ ಹೋಗೋ ಆಗಿಲ್ಲ. ಅದಕ್ಕೊಂದು ಅಂತ್ಯ ಉಂಟು. ಪುನಃ ನೀವು ಹುಟ್ಟಿ ಈ ಮನುಷ್ಯ ಜನ್ಮದಲ್ಲಿ ಕೃಷ್ಣನನ್ನು ಪೂಜೆ ಮಾಡಿದಾಗ ಮಾತ್ರ ನಿಮಗೆ, ದೇವತೆಗಳು ಕೂಡ ಮನುಷ್ಯ ಜನ್ಮವನ್ನು ಬೇಡ್ತಾರಂತೆ. ಯಾಕಂದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಕೃಷ್ಣನಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಕೃಷ್ಣ ಭಕ್ತಿಯೇ, ಕೃಷ್ಣ ಸೇವೆಯೇ ಅತ್ಯಂತ ಶ್ರೇಷ್ಠ. ಭಕ್ತಿಯೋಗವೇ ಕೃಷ್ಣನನ್ನು ಪಡೆಯಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ದಾರಿ, ಯೋಗ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ತಿಳಿಸ್ಕೊಡ್ತಾರೆ. ಹರೇ ಕೃಷ್ಣ.